ವಿಚಾರಗಳನ್ನು ರಾಜತಾಂತ್ರಿಕ ಇರಬಹುದು ಅಥವಾ ಆ ದೇಶದಲ್ಲಿ ನಡೆದ ಸಭೆ ಸಮಾರಂಭ ಮಾತುಕತೆ ಸಮಾವೇಶ ಯಾವುದೇ ವಿಚಾರವಾಗಿಯೋ ಅಥವಾ ಅಲ್ಲಿ ಬಂದಂಥ ಒಟ್ಟು ಪ್ರತಿಕ್ರಿಯೆಗಳು ಅಥವಾ ಅಲ್ಲಿಯ ಸ್ಪಂದನೆ ಯಾವ ರೀತಿ ಇತ್ತು ಎಲ್ಲ ವಿಚಾರಗಳನ್ನು ಮಾಧ್ಯಮಗಳು ನಮ್ಮ ಮುಂದೆ ಇಡಬೇಕಾಗಿತ್ತು. ಆದರೆ ಇವತ್ತಿನ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಭಾರಿ ಸದ್ದು ಪರ ವಿರೋಧವಾದಂಥ ಸದ್ದುಗಳು. ಆ ರೀತಿ ಸ್ವಾಗತ ಮಾಡಿದರಂತೆ, ಈ ರೀತಿ ಬೀಳ್ಕೊಡುಗೆ ಕೊಟ್ಟರಂತೆ, ಇಲ್ಲ ಆ ರೀತಿಯಲ್ಲ ಹಾಗೇ ಇಲ್ಲ, ಈ ರೀತಿಯಲ್ಲ ಹಾಗೇ ಇಲ್ಲ ಅನ್ನುವಂಥ ಇನ್ನೊಂದು ವರ್ಷನ್ಗಳು. ಅಮೇರಿಕದಲ್ಲಿ ಭಾರಿ ಹಾಡಿ ಹೊಗಳಿದರಂತೆ, ಇಲ್ಲ ಅಮೇರಿಕದ ಪತ್ರಿಕೆಗಳು ಒಂದು ಸಣ್ಣ ಲೈನ್ ಕೂಡ ಬರದೇ ಇಲ್ಲ ಅಂತೆ. ಸೊ ಈ ರೀತಿಯ ವಿಚಾರಗಳೆಲ್ಲ ಇವತ್ತು ಚರ್ಚೆಗೆ ಒಳಗಾಗ್ತಾ ಉಂಟು, ಪ್ರಸ್ತಾಪ ಆಗ್ತಾ ಉಂಟು. ಇಂಥ ಸಂದರ್ಭದಲ್ಲಿ ನಾವು ಇದನ್ನು ಕೇವಲ ಒಂದು ಚರ್ಚೆಯ ವಿಚಾರ ಅಥವಾ ಒಂದು ಜನಪ್ರಿಯ ಮಾದರಿಯ ಏನೋ ಕಮೆಂಟ್ ಮಾಡುವಂಥ ವಿಚಾರವಾಗದೆ ಏನಿದು ಪ್ರವಾಸ, ಯಾವ ಕಾರಣಕ್ಕಾಗಿ ನಮ್ಮ ಪ್ರಧಾನಿಯವರು ಅಮೇರಿಕಕ್ಕೆ ಈ ಬಾರಿ ಪ್ರವಾಸ ಕೈಗೊಂಡಿದ್ದರು, ಅಲ್ಲಿ ಏನೆಲ್ಲ ನಡೆಯಿತು, ವಾಟ್ ಇಸ್ ಔಟ್ಕಮ್, ಈ ಒಂದು ಪ್ರವಾಸದ ಅಥವಾ ಈ ಒಂದು ಭೇಟಿಯ ಔಟ್ಕಮ್ ಏನು, ಮತ್ತು ಖಂಡಿತಕ್ಕೂ ನಮ್ಮ ಮಾಧ್ಯಮಗಳು ಯಾವ ರೀತಿ ಇದನ್ನು ಪ್ರತಿಬಿಂಬಿಸಿವೆ ಮತ್ತು ಅಮೇರಿಕದ ಮಾಧ್ಯಮಗಳು ಕೂಡ ಈ ಎಲ್ಲ ವಿಚಾರಗಳನ್ನು ನಾವು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಭಾಗವಹಿಸಿದ್ದಾರೆ. ನಾನು ಡಾಕ್ಟರ್ ಚಂದ್ರ ಪೂಜಾರಿ ಅವರನ್ನು ಈ ಒಂದು ಮಾತುಕತೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ನಮಸ್ಕಾರ. ವೆಲ್ಕಮ್. ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಅನಿವೃತ್ತ ಪ್ರಾಧ್ಯಾಪಕರು, ಕನ್ನಡದ ಒಬ್ಬ ಶ್ರೇಷ್ಠ ಚಿಂತಕರು ಕೂಡ. ಕನ್ನಡ ನಾಡು ನುಡಿ ಸಾಹಿತ್ಯ ಜನಪದ ಮತ್ತು ಅಭಿವೃದ್ಧಿಶೀಲ ವಿಚಾರಗಳು ಮತ್ತು ಆರ್ಥಿಕ ವಿಶ್ಲೇಷಕರಾಗಿ ಕೂಡ ಮತ್ತು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯ ಎಲ್ಲ ವಿಚಾರಗಳ ಬಗ್ಗೆ ನಿರಂತರವಾಗಿ ಅಧ್ಯಯನ ಮತ್ತು ಮಾತನಾಡ್ತಾ ಇರುವಂಥವರು. ಇವತ್ತು ಈ ಒಂದು ನಮ್ಮ ಮಾತುಕತೆ ಸಂದರ್ಭದಲ್ಲಿ ರಾಜತಾಂತ್ರಿಕ ಒಂದು ಭೇಟಿ ಯಾವ ರೀತಿ ಇರುತ್ತೆ, ಅದರ ಆಶಯಗಳು ಯಾವ ರೀತಿ ಇರುತ್ತೆ ಮತ್ತು ಏನೆಲ್ಲ ಔಟ್ಕಮ್ಗಳು ಸಾಮಾನ್ಯವಾಗಿ ಇರುವಂಥದ್ದು ಮತ್ತು ಅದರ ಏನು ಪ್ರತಿಸ್ಪಂದನೆಗಳು, ಈ ಎಲ್ಲ ನೆಲೆಯಲ್ಲಿ ನಮ್ಮ ಇವತ್ತಿನ ಮಾತುಕತೆಯನ್ನು ಡಾಕ್ಟರ್ ಚಂದ್ರ ಪೂಜಾರಿ ಅವರು ತೆಗೆದುಕೊಂಡು ಹೋಗ್ಲಿಕ್ಕಿದ್ದಾರೆ. ನಾನು ಆರಂಭದಲ್ಲಿ ಚಂದ್ರ ಪೂಜಾರಿ ಅವರನ್ನು ಕೇಳುವಂಥದ್ದು ಈ ಒಂದು ಭೇಟಿಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತ. ಅಮೇರಿಕದ ಪ್ರಧಾನಿಯವರು ಅಮೇರಿಕಕ್ಕೆ ಭೇಟಿಯ ಈ ಒಂದು ಉದ್ದೇಶ ನಾವು ಆ ನಡುವೆ ಮತ್ತು ನೀವು ಮುಂದುವರಿಸಿ ಆಮೇಲೆ ಒಂದಷ್ಟು ವಿಚಾರಗಳನ್ನು ನಾವು ಯಾಕಂತ ಹೇಳಿದ್ರೆ ಅಲ್ಲಿ ಪ್ರತಿಭಟನೆ ಎದುರಾಯ್ತಾ ಅಥವಾ ಅಲ್ಲಿ ಬೇರೆ ಏನಾದರೂ ಪಾಠ ಮಾಡಿದ್ರ ಮೋದಿಯವರಿಗೆ, ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿದ್ರ, ಈ ಎಲ್ಲ ವಿಚಾರಗಳನ್ನು ಕೂಡ ನೋಡೋಣ. ನಾವು ಈಗ ಒಂದೊಂದೇ ಹಂತವಾಗಿ ಒಂದು ವಿಚಾರಕ್ಕೆ ಬರೋಣ. ಈ ಬಾರಿಯ ಅಮೇರಿಕ ಪ್ರವಾಸದ ಉದ್ದೇಶ. ಹೌದು, ಆ್ಯಕ್ಚುಲಿ ನೋಡಿ, ಒಂದು ಈ ಭೇಟಿಗೆ ತುಂಬ ಮಹತ್ವ ಇದೆ. ನಮ್ಮ ಮಾಧ್ಯಮಗಳು ಅದರ ಬಗ್ಗೆ ವಿಶೇಷ ಗಮನ ಹರಿಸಿಲ್ಲ. ಅವರು ಪ್ರಧಾನಿಯವರು ಹೇಗೆ ಫ್ಲೈಟ್ ಹತ್ತಿದ್ರು, ಹೇಗೆ ಇಳಿದ್ರು, ಕೊಡೆ ಹೇಗೆ ಬಿಡಿಸಿದರು, ಅಲ್ಲಿ ಆ ಹೋಟ್ಲಲ್ಲಿ ನಿಂತರು, ಅದೆಲ್ಲ ಇಂಥದ್ದೆಲ್ಲ ಸಂಬಂಧಪಡದ ವಿಚಾರ ಮೇಲೆ ಹೆಚ್ಚು ಟೈಮ್ ಅಲಾಟ್ ಮಾಡಿದರು. ಆ್ಯಕ್ಚುಲಿ ಏನಾಗಬೇಕು ಅಂತ ಹೇಳಿದರೆ, ಯಾಕೆ ಹೋದ್ರು ಇವರಲ್ಲಿಗೆ, ಏನು ಏನು ಉದ್ದೇಶ ಅವ್ರದ್ದು, ತುಂಬ ಪ್ರಮುಖ ಉದ್ದೇಶ. ಯಾಕೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದರೆ, ಒಂದು ಲಾರ್ಜರ್ ಪೊಲಿಟಿಕಲ್ ಕಾಂಟೆಕ್ಸ್ಟ್ ಕೂಡ ಹೇಗಿದೆ ಅಂತ ಹೇಳಿದರೆ, ಇವರು ಹಿಂದಿನ ಅಲ್ಲಿ ಅಧ್ಯಕ್ಷರ ಜೊತೆಗೆ ತುಂಬ ಒಳ್ಳೆಯ ಸಂಬಂಧ ಹೊಂದಿದ್ರು. ಟ್ರಂಪ್ ಸರ್ಕಾರ ಇದ್ದಾಗ ಅದರಿಂದ ಏನು ಲಾಭ ಆಗಿದೆ ಅಂತ ಕೇಳಿದ್ರೆ ಅದು ಬೇರೆ ಪ್ರಶ್ನೆ ಇದೆ. ಬಟ್ ಎನಿವೆ ಒಳ್ಳೇದಿದ್ರ ಅಂತ ಹೇಳಿದ್ರಿ, ಆಯ್ತು, ನಾವು ನೆನಪಿಸಿದಕ್ಕೆ ಹೇಳುವಂತದ್ದು. ಎಷ್ಟು ಒಳ್ಳೇದಿದ್ರೆ ಅಂತ ಹೇಳಿದ್ರೆ, ಸ್ನೇಹಾಚಾರ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ಅವರ ಚುನಾವಣಾ ಪ್ರಚಾರಕ್ಕೆ ಕೂಡ ಹೋಗಿ ಈ ಬಾರಿ ಟ್ರಂಪ್ ಸರ್ಕಾರ ಅಂತ ಹೇಳಿದ್ರು. ಈಗ ಹೋಗುವಾಗ ಅಲ್ಲಿ ಟ್ರಂಪ್ ಸರ್ಕಾರ ಇಲ್ಲ, ಇವರೇ ಸಂಪೂರ್ಣ ಯಾರನ್ನು ಹೋಗುವಾಗ ಅಲ್ಲಿ ಟ್ರಂಪ್ ಇಲ್ಲ, ಟ್ರಂಪ್ನ ಪರವಾಗಿ ಕಳೆದ ಬಾರಿಗೆ ಪ್ರಚಾರ ಮಾಡಿ ಬಂದಿದ್ರು. ಹೌದು, ಅವರು ಯಾರನ್ನು ಬೇಡ ಅಂತ ಹೇಳಿದ್ರೆ ಅವರು ಅಧಿಕಾರದಲ್ಲಿದ್ದಾರೆ. ಸೊ ಅವರೊಂದಿಗೆ ಒಂದು ಬಯಲಾಟ್ರಲ್ ಮಾತುಕತೆ ಅದು ಭಾರಿ ಮುಖ್ಯ. ಅಂದ್ರೆ ಸಂಬಂಧವನ್ನು ನಾನು ಈ ಪ್ರಶ್ನೆಗೆ ಬರ್ತೇನೆ, ಯಾಕೆ ಭೇಟಿ, ಏನು ಉದ್ದೇಶ ಅಂತ. ಈಗ ಟ್ರಂಪ್ ಅವರನ್ನು ನೆನಪು ಮಾಡಿದ ಕಾರಣಕ್ಕಾಗಿ ನನ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಭಾರಿ ಪ್ರಶ್ನೆ ಮತ್ತು ಚರ್ಚೆ ಆದ ವಿಚಾರವಾಗಿರುವುದರಿಂದ ನಾನು ಎತ್ತುವಂಥದ್ದು. ಕಳೆದ ಬಾರಿಯ ಭೇಟಿಯ ಸಂದರ್ಭದಲ್ಲಿ ಟ್ರಂಪ್ ಅಧ್ಯಕ್ಷ ಹುದ್ದೆಯಲ್ಲಿದ್ದರು, ನೀವು ಹೇಳಿದಾಗೆ. ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ಮೋದಿಯವರೇ ಏನು ಅಲ್ಲಿ ಪ್ರಚಾರಕ್ಕೆ ಹೋದವರು ಅಥವಾ ಇನ್ಯಾವುದೋ ಸಭೆಗೆ ಹೋದವರು ಟ್ರಂಪ್ ಸರ್ಕಾರ ಅವರನ್ನು ಗೆಲ್ಲಿಸಬೇಕು ಅಂತ ಮನವಿ ಕೂಡ ಮಾಡಿದ್ರು. ಅಬ್ ಕಿ ಬಾರ್ ಟ್ರಂಪ್ ಸರ್ಕಾರ್ ಅಂತ ಹೇಳಿದ್ರು. ಈ ಬಾರಿ ನೋಡುವಾಗ ಅಲ್ಲಿ ಟ್ರಂಪ್ ಸೋತಿದ್ದಾರೆ, ಟ್ರಂಪ್ ಇಲ್ಲ. ಟ್ರಂಪ್ನ ಪ್ರತಿಸ್ಪರ್ಧಿ ಗೆದ್ದು ಆ ದೇಶದ ಏನು ಅಧ್ಯಕ್ಷರಾಗಿದ್ದಾರೆ.
ಸೊ ಇವರು ಬಾರಿ ಹೋಗುವಾಗ ಇವರು ಇಟ್ಸ್ ನಾಟ್ ಮೋದಿ ಅಥವಾ ಇನ್ನೊಬ್ಬರು ಅಂತಲ್ಲ, ಯಾವುದೇ ವ್ಯಕ್ತಿ ಎಸ್ ತಾನು ಹೋಗಿ ಪ್ರಚಾರ ಮಾಡಿರುವಂಥದ್ದು ಕೂಡ ಇನ್ನೊಂದು ದೇಶದಲ್ಲಿ, ವಿದೇಶದಲ್ಲಿ, ನಮ್ಮ ದೇಶದಲ್ಲೆಲ್ಲ ನಮ್ಮ ದೇಶದ ರಾಜ್ಯಗಳು ಬಿಟ್ಟು ಬಿಡುವ, ನಮ್ಮದೇ ರಾಜ್ಯಕ್ಕೆ ಪಕ್ಷಗಳಿರುತ್ತೆ, ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ರಾಜ್ಯ ಘಟಕಗಳಿದ್ದಾವೆ, ಅದೆಲ್ಲ ಇರುವಂಥದ್ದು ಸ್ವಾಭಾವಿಕ. ನಾವು ಇನ್ನೊಂದು ದೇಶದಲ್ಲಿ ಹೋಗಿ ಪ್ರಚಾರ ಮಾಡಿ, ನಾನು ಪ್ರಚಾರ ಮಾಡಿದ ವ್ಯಕ್ತಿ ಸೋತೋಗಿರ್ತಾರೆ, ಮತ್ತೆ ಈ ಬಾರಿಯಲ್ಲಿ ಅವರ ಪ್ರತಿಸ್ಪರ್ಧಿ ಗೆದ್ದಿರ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಅದೊಂದು ಮುಜುಗರದ ವಿಷಯ ಆಗಿರುವುದಿಲ್ಲವೋ? ಅಲ್ಲ, ಮುಜುಗರದ ವಿಚಾರ ಅಂತ ಹೇಳಿದ್ರೆ ಆಕ್ಚುಲಿ ಅಲ್ಲಿ ಏನು ಅಂತ ಹೇಳಿದ್ರೆ, ಅದು ಒಂದು ಅಧ್ಯಕ್ಷರು, ಇವರು ಸಪೋರ್ಟ್ ಮಾಡಿದ ಅಧ್ಯಕ್ಷರು ಸೋತರು, ವಿರೋಧಿಸಿದ ಅಧ್ಯಕ್ಷರು ಬಂದರು ಅಂತ ಹೇಳೋದಲ್ಲ. ಬೇಸಿಕಲಿ ಇವರು ಸಪೋರ್ಟ್ ಮಾಡಿದ ಅಧ್ಯಕ್ಷರ ಐಡಿಯಾಲಜಿ ಏನು, ಈಗ ಬಂದವರ ಐಡಿಯಾಲಜಿ ಏನು, ಅದು ಇವರಿಗೆ ಭಾರಿ ಇರುಸುಮುರುಸು ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ಅಲ್ಲಿ ಇದ್ದವರಿಗೂ ಹಿಂದೆ ಇದ್ದವರಿಗೂ ಇವರಿಗೂ ವಿಶೇಷ ವ್ಯತ್ಯಾಸ ಇಲ್ಲ. ಇವರಿಬ್ಬರಿಗೂ ಡೆಮೋಕ್ರಸಿ ಅಂತ ಹೇಳಿದ್ರೆ ಇಲೆಕ್ಷನ್, ಅಲ್ಲಿಂದ ಮುಂದೆ ಇಲ್ಲ. ಇಲೆಕ್ಷನಲ್ಲಿ ಗೆಲ್ಲೋದು, ಮತ್ತು ಅವರಿಗೆ ಬೇಕಾದಾಗ ಆಡಳಿತ ಮಾಡೋದು, ನ್ಯಾಯಾಂಗವನ್ನು ಕೇರ್ ಮಾಡೋದಿಲ್ಲ, ಮಾಧ್ಯಮ ಎಲ್ಲ ಇವ್ರು ಹೇಳಿದಾಗೆ ಕೇಳಬೇಕು, ಮತ್ತು ಲಾರ್ಜರ್ ಸಿವಿಲ್ ಸೊಸೈಟಿ ಇದೆಲ್ಲ ಅದರೊಟ್ಟಿಗೆ ಸಂವಾದ ಇಲ್ಲ. ಕಾಯ್ದೆ ಮಾಡುವಾಗ ಯಾರನ್ನು, ಈಗ ಕಾರ್ಮಿಕ ಕಾಯ್ದೆ ಮಾಡುವಾಗ ಕಾರ್ಮಿಕರನ್ನು ಪರಿಗಣಿಸೋದಿಲ್ಲ, ಕೃಷಿ ಕಾಯ್ದೆ ಮಾಡುವಾಗ ಕೃಷಿಕರನ್ನು ಪರಿಗಣಿಸೋದಿಲ್ಲ. ಅದೇ ರೀತಿ ಹೊಸ ಎಜುಕೇಷನ್ ನೀತಿ ಮಾಡುವಾಗ ಸ್ಟೂಡೆಂಟ್ಸು, ಮೇಸ್ಟ್ರುಗಳು, ಪೋಷಕರನ್ನು ಪರಿಗಣಿಸೋದಿಲ್ಲ. ಸೊ ಇವರಿಗೆ ಅಂದರೆ ಚುನಾವಣೆ ಅಂತ ಹೇಳೋದು ಕೇವಲ ಒಂದು, ಡೆಮೋಕ್ರಸಿ ಅಂದರೆ ಚುನಾವಣೆಗೆ ಸೀಮಿತ ಆಗಿದೆ. ಬಟ್ ಅಲ್ಲಿ ಆ ರೀತಿ ಅಲ್ಲ. ಈಗ ಗೆದ್ದವರಿದಾರಲ್ಲ, ಈಗ ಯಾರು ಡೆಮೋಕ್ರೆಟಿಕ್ ಪಕ್ಷ ಇದೆ ಅಲ್ಲ, ಅವರಿಗೆ ಡೆಮೋಕ್ರಸಿ ಅಂತ ಹೇಳಿದ್ರೆ ಕೇವಲ ಚುನಾವಣೆ ಅಲ್ಲ. ಅವರಿಗೆ ಡೆಮೋಕ್ರಸಿ ಅಂದರೆ ಮೀಡಿಯಾ, ಇನ್ಸ್ಟಿಟ್ಯೂಷನ್ಸು, ಬೇರೆ ಏನೆಲ್ಲ ಇನ್ಸ್ಟಿಟ್ಯೂಷನ್ಸ್ ಇದೆ, ಸಿವಿಲ್ ಸೊಸೈಟಿ ಇದೆ, ಮತ್ತು ಲಾರ್ಜರ್ ಪಬ್ಲಿಕ್ ಪಾರ್ಟಿಸಿಪೇಷನ್, ಅದೆಲ್ಲ ಭಾರಿ ಮುಖ್ಯ ಅಲ್ಲಿ. ಟ್ರಂಪ್ ಅಷ್ಟೆಲ್ಲ ಕಾರ್ಬಾರ್ ಮಾಡಿದ್ರು ಅಲ್ಲಿಯ ಮೀಡಿಯಾ ಯಾವತ್ತೂ ಕೂಡ ಟ್ರಂಪನ್ನು ಓಲೈಸಿಲ್ಲ. ಆ 4 ವರ್ಷದಲ್ಲೇ ಸತತವಾಗಿ ಟೀಕೆ ಮಾಡಿದ್ದಾರೆ ಅವರು. ಟ್ರಂಪ್ ಅನ್ನು ಪ್ರತಿ ಆತನ ನಡೆಯನ್ನು, ಪಾಲಿಸಿಯನ್ನು ಸತತವಾಗಿ ವಿಮರ್ಶೆ ಮಾಡಿದ್ದಾರೆ. ಅಷ್ಟು ವಿಮರ್ಶೆ ಮಾಡಿದ್ದಕ್ಕಲ್ಲ ಸೋತದ್ದು ಮೀಡಿಯಾ. ಸೊ ನ್ಯಾಯಾಂಗನೂ ಅಷ್ಟೇ, ಅದರ ಏನಿದೆ ಅವರ ಜವಾಬ್ದಾರಿ ಅದನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತಂದಿದ್ದಾರೆ. ಬಟ್ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ನಮ್ಮ ಸ್ಥಿತಿಯೇ ಬೇರೆ ಇದೆ, ನಮ್ಮ ಡೆಮೋಕ್ರಸಿ ಅರ್ಥನೇ ಬೇರೆ ಇದೆ, ಅವರ ಡೆಮೋಕ್ರಸಿ ಅರ್ಥನೇ ಬೇರೆ ಇದೆ. ಅದು ಇವ್ರಿಗೆ ಹೆಚ್ಚು ಮುಜುಗರ ತಂದಿರ್ಬೋದು. ಮತ್ತು ಅವರು ಏನಿದೆ ಇದೆಲ್ಲ ಆದರೂ ಈಗ ನೋಡಿ, ನಮಗೂ ಅವ್ರಿಗೆ ವ್ಯತ್ಯಾಸ ಏನು ಅಂತ ಹೇಳಿದರೆ, ವೆಸ್ಟಲ್ಲಿ ಡೆಮೋಕ್ರಸಿ ನಮ್ಮಿಂದ ತುಂಬ ಹಿಂದೆನೇ ಬಂದಿತ್ತು. ಅವರಲ್ಲಿ ಆ ಡೆಮೋಕ್ರಸಿಯನ್ನು ಅದನ್ನು ಪ್ರಾಕ್ಟೀಸ್ ಮಾಡೋ ವಿಧಾನಕ್ಕೂ ನಾವು ಪ್ರಾಕ್ಟೀಸ್ ಮಾಡೋ ವಿಧಾನಕ್ಕೂ ಭಾರಿ ವ್ಯತ್ಯಾಸ ಇದೆ. ಅಲ್ಲಿ ರೂಲ್ಸ್, ರೆಗ್ಯುಲೇಷನ್ಸ್, ಕೆಲವು ಶಿಷ್ಟಾಚಾರಗಳು, ಡಿಸೆನ್ಸಿ, ಡೆಕೋರಮ್ಗಳು, ಅದು ಯಾರೇ ಬರಲಿ ಅದನ್ನು ಅವರು ಮೇಂಟೈನ್ ಮಾಡ್ತಾರೆ. ಅವರು ಅವನಿಗೆ ಭಾರಿ ಹತ್ತಿರ ಅಂತೇಳಿ ಅವನಿಗೆ ವಿಶೇಷ ಏನಾದರೂ ಮಾಡೋದು, ಅಥವಾ ನಮ್ಮ ಎನಿಮಿ ಬಂದಿದ್ದಾನೆ ಅವನಿಗೇನೋ ಮಾಡಬಾರ್ದು ಅಂಥದ್ದಲ್ಲ. ಪ್ರೋಟೋಕಾಲ್ ಏನಿದೆ, ರೂಲ್ಸ್ ಏನಿದೆ, ರೆಗ್ಯುಲೇಷನ್ಸ್ ಏನಿದೆ, ಅದನ್ನು ಮಾಡ್ತಾರೆ ಅವರು ಯಾರಿಗಾದರೂ. ಇವ್ರಿಗೂ ಮಾಡಿದ್ದಾರೆ. ಸೊ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಅಂದರೆ, ಅದು ಪರ್ಸನಲ್ ಆಗಿ ಇವ್ರಿಗೆ ಗೊತ್ತಿದೆ ಅಲ್ವಾ, ಈಗ ಡೆಮೋಕ್ರೆಟಿಕ್ ಪಕ್ಷದ ಐಡಿಯಾಲಜಿ ಏನು. ಈಗ ನಾವು ಇಲ್ಲಿ ಈ ಫೋಟೋದಲ್ಲಿ ನೋಡ್ತಾ ಇರುವಂತದ್ದು, ಎಸ್, ಇದು ಒಂದು ಕಡೆ ಯುಎನ್ನಲ್ಲಿ ನಡೆದಂತ ಸಭೆಯಲ್ಲಿ ಇದು ಅಲ್ಲಿ ವೈಟ್ ಹೌಸ್ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಭಾರತೀಯರು. ಇದು ಯುಎನ್ನಲ್ಲಿ ನಡೆದಂತ ಸಭೆ. ಎಸ್, ಆ ಸಭೆಯ ಯಾಕೆ ಅದು ಆ ಫೋಟೋ ಬಾರಿ ಇದಾಗ್ತಾ ಉಂಟು ಅಂತ ಹೇಳಿದ್ರೆ, ಅಲ್ಲಿ ಸಭಾಂಗಣದಲ್ಲಿ ಭರ್ತಿ ಜನ ಇರ್ಲಿಲ್ಲ ಅಂತ. ನೋಡಿ, ಇಲ್ಲಿ ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಮತ್ತೆ ಈ ಫೋಟೋ, ಎಸ್, ಅಲ್ಲಿಯ ವೈಟ್ ಹೌಸ್ ಎದುರುಗಡೆ ಭಾರತೀಯ ಧ್ವಜವನ್ನು ಹಿಡ್ಕೊಂಡು ಅವರಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಮೋದಿಯ ಭೇಟಿಯ ದಿವಸ. ಸೊ ಹಾಗಾಗಿ ನಾನು ಅಂದ್ರೆ, ಯಾಕೆ ನಮ್ಮ ಮೀಡಿಯಾಗಳು ಅಲ್ಲಿ ನಡೆದಂತ ವಾಸ್ತವ ವಿಚಾರಗಳನ್ನು ಪ್ರಸ್ತುತಪಡಿಸಲಿಲ್ಲ ಅನ್ನುವಂಥದ್ದಕ್ಕೆ ಇದೊಂದು ಏನೋ ಚರ್ಚೆಗೆ ಇಟ್ಕೊಂಡಿರೋ ವಿಚಾರ. ಎಸ್, ನಾನು ಆ ವಿಚಾರಕ್ಕೆ ಮತ್ತೆ ಬರ್ತೇನೆ. ಎಸ್, ಈಗ ನೀವು ಎಸ್ ಮುಂದುವರಿಸಿ ಸರ್. ಸಾಮಾನ್ಯವಾಗಿ ಅಂದ್ರೆ ನಾನು ಏನು ಹೇಳ್ತಾ ಇದ್ದೆ ಅಂತ ಹೇಳಿದ್ರೆ, ಒಂದು ಡೆಮೋಕ್ರಸಿಯಲ್ಲಿ ಮಾಧ್ಯಮಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ಸೊ ಇಂಥ ಒಂದು ಅಮೆರಿಕದ ಪ್ರವಾಸವನ್ನು ಜನರಿಗೆ ಹೇಳುವ, ಪ್ರಚಾರ ಮಾಡೋ ಸಂದರ್ಭದಲ್ಲಿ ಅವರು ಯಾವುದಕ್ಕೆ ಒತ್ತು ಕೊಡಬೇಕಿತ್ತು, ಯಾವುದಕ್ಕೆ ಒತ್ತು ಕೊಡಬಾರ್ದು ಅಂತ ಹೇಳಿದ್ರೆ, ಅವ್ರು ಎಲ್ಲಿ ಹೋದ್ರು, ಹೇಗೆ ತಂಗಿದ್ರು, ಹೇಗೆ ಹೋದ್ರು, ಇದೆಲ್ಲ ಮುಖ್ಯ ಅಲ್ಲ. ಫ್ಲೈಟ್ ಅಲ್ಲಿ ಫೈಲ್ ಇಟ್ಟಿದ್ರು, ಅಲ್ಲಿ ಸೈನ್ ಮಾಡಿದ್ರು, ಅಲ್ಲಿ ಅದೆಲ್ಲ ನಾನ್ ಇಶ್ಯೂ ಏನಾಗಬೇಕು, ಯಾಕೆ ಹೋದ್ರು, ವಾಟ್ ಆರ್ ದ ಮೇಜರ್ ಆಬ್ಜೆಕ್ಟಿವ್ಸ್ ಏನು, ಉದ್ದೇಶಗಳೇನು. ಭಾರಿ ಮುಖ್ಯ ಉದ್ದೇಶಗಳಿದ್ದು ಈ ಭೇಟಿಗೆ. ಒಂದು ವೆರಿ ಇಂಪಾರ್ಟೆಂಟ್ ಕ್ವಾಡ್ ಮೀಟಿಂಗ್. ಕ್ವಾಡ್ ಅಂದ್ರೆ ಕ್ವಾಡ್ರಿ ಎಲೆಕ್ಟ್ರಲ್, ಅಂದ್ರೆ 4 ಪಕ್ಷಗಳ ಒಂದು ಸಭೆ.
ಓಕೆ. ಅದು ಟ್ರಂಪ್ ಇದ್ದಾಗಲೇ ಶುರುವಾದ್ದು. ಅದು ಆನ್ಲೈನ್ ಮೀಟಿಂಗ್ ಹಿಂದೆ ಆಗಿತ್ತು. ಈ ಸಾರಿ ಮುಖಾಮುಖಿ ಮೀಟಿಂಗ್ ಅಮೆರಿಕದಲ್ಲಿ ಆಗಿದೆ. ಎರಡನೇದ್ದು UN ಜನರಲ್ ಅಸೆಂಬ್ಲಿ ಅಡ್ರೆಸ್ ಇತ್ತು, 77ನೇ ಜನರಲ್ ಅಸೆಂಬ್ಲಿಗೆ, ಅದು ಇತ್ತು. ಮೂರನೇದ್ದು ಈಗ ಬೈಡನ್ ಸರ್ಕಾರ ಬಂದ ನಂತರ ಇವರು ಅಲ್ಲಿ ಹೋಗಿ ಅವ್ರ ಜೊತೆಗೆ ಒಂದು ಬಯೋಲ್ಯಾಟ್ರಲ್ ಮೀಟಿಂಗೇ ಆಗಿಲ್ಲ. ಸೊ ಅದೊಂದು ಅವರೊಟ್ಟಿಗೆ ಮಾತಾಡಿ ತುಂಬಾ ಎಜೆಂಡಾಗಳಿದ್ದವು ಅವ್ರ ಜೊತೆ ಮಾತಾಡಲಿಕ್ಕೆ. ಒಂದು ಎಸ್ಪೆಷಲಿ ಇತ್ತೀಚೆಗೆ ಅಮೇರಿಕಾದ ಸ್ಟೇಟ್ ಸೆಕ್ರೆಟರಿ ಇರಬೇಕು ಕೆರಿ, ಅವರು ಬಂದವರು ಕ್ಲೈಮೇಟ್ ಚೇಂಜ್ ಬಗ್ಗೆ ಕೆಲವೆಲ್ಲ ದೊಡ್ಡ ಮಟ್ಟಿನ ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡಿ ಹೋಗಿದ್ರು. ಏನು ಅಂತ ಹೇಳಿದರೆ ಭಾರತದ ರಿನ್ಯೂಯಬಲ್ ಎನರ್ಜಿ 450 ಗಿಗಾವ್ಯಾಟ್ಸ್ನಷ್ಟು ಇರಬೇಕು. ನಮ್ದು ಇರೋದೀಗ 141 ಗಿಗಾವ್ಯಾಟ್ಸ್. ಸೊ ಅಂದ್ರೆ ಅಂದ್ರೆ ಕ್ಲೈಮೇಟ್ ಚೇಂಜ್ ಅನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನಮ್ಮ ಇಡೀ ಟಾರ್ಗೆಟ್ ಅಂದರೆ ಎಲ್ಲ ದೇಶಗಳದ್ದು, ಪ್ರಪಂಚದ್ದು, ಅವರ ಗ್ಲೋಬಲ್ ವಾರ್ಮಿಂಗ್ ಹ್ಯಾಸ್ ಟು ಬಿ ರೆಡ್ಯೂಸ್ ಟು 1.5 ಡಿಗ್ರಿ ಸೆಲ್ಸಿಯಸ್ಗೆ ರಿಡ್ಯೂಸ್ ಆಗಬೇಕು ಅಂತ. ಅದು ರಿಡ್ಯೂಸ್ ಆಗಬೇಕಾದ್ರೆ ರಿನ್ಯೂಯಬಲ್ ಎನರ್ಜಿ ಪ್ರೊಡಕ್ಷನ್ ಜಾಸ್ತಿ ಆಗಬೇಕು. ಸೊ ಹಾಗೆ ಆ ಟಾರ್ಗೆಟ್ ನಮಗೆ ಅವರು ಎಷ್ಟೋ 450 ಗಿಗಾವ್ಯಾಟ್ಸ್ ರಿನ್ಯೂಯಬಲ್ ಎನರ್ಜಿ ಪವರ್ ಹೇಳ್ತಾ ಇದ್ರು. ನಮ್ದು ಆ್ಯಕ್ಚುಲಿ ಇರೋದು 141 ಗಿಗಾವ್ಯಾಟ್ಸ್ ಪ್ರೊಡಕ್ಷನ್. ಈಗ ಅದರ ಬಗ್ಗೆ ನಮಗೆ ತಕರಾರಿದೆ ಅವ್ರ ಜೊತೆಗೆ. ಎರಡನೇದ್ದು ಅವರಂದರೆ ನೆಟ್ ಝೀರೋ ಇದು ವಾರ್ಮಿಂಗ್ ಗ್ಯಾಸ್, ಇದು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂತೇಳಿ. ನೆಟ್ ಝೀರೋ ಅಂತ ಹೇಳಿದ್ರೆ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಷ್ಟು ಎಮಿಟ್ ಮಾಡ್ತೇವ ಅದಕ್ಕಿಂತ ಹೆಚ್ಚು ನಾವು ಕಡಿಮೆ ಮಾಡೋ ಪ್ರೋಸೆಸ್, ಅಂದರೆ ರಿನ್ಯೂಯಬಲ್ ಎನರ್ಜಿ ಜಾಸ್ತಿ ಡೆವಲಪ್ಮೆಂಟ್ ಮಾಡಿ ಗ್ರೀನ್ ಹೌಸ್ ಗ್ಯಾಸ್ ಎಮಿಟ್ ಮಾಡೋದನ್ನು ಕಡಿಮೆ ಮಾಡಬೇಕು ಅಂತೇಳಿ, ಅದು ಝೀರೋ ಲೆವೆಲ್ಗೆ ಬರಬೇಕು ಅಂತ. ಸೊ ಅದು ಕೂಡ ಇದೆ. ಇದೆಲ್ಲ ವೆರಿ ಇಂಪಾರ್ಟೆಂಟ್ ಒಂದು ಏನು ಅಂತ ಹೇಳಿದ್ರೆ ಟಾರ್ಗೆಟ್ಗಳು. ಇದರ ಬಗ್ಗೆ ಅಮೆರಿಕ ಹಿಂದೆ ನಮ್ಮಲ್ಲಿ ಚರ್ಚೆ ಮಾಡಿತ್ತು, ಅದರ ಬಗ್ಗೆನೂ ಮಾತಾಡೋ ಉದ್ದೇಶ ಇತ್ತು. ಎರಡನೇದು ಬಾರಿ ಮುಖ್ಯ ನಮಗೆ ಬಯಲಾಟ್ರಲ್ ಟಾಕಲ್ಲಿ ಏನು ಅಂತ ಹೇಳಿದ್ರೆ ವ್ಯಾಪಾರ ಸಂಬಂಧ. ಇವರು ಮೋದಿ ಅವರು ಟ್ರಂಪ್ ಇರುವಾಗ ಭಾರಿ ಆತ್ಮೀಯರು ಅಂತ ಇವರು ಅಲ್ಲಿ ಹೋದ್ರು, ಅವರು ಇಲ್ಲಿ ಬಂದರು ಸರಿ. ಬಟ್ ಆ್ಯಕ್ಚುಲಿ 2019ರಲ್ಲಿ ನಮಗೊಂದು ಏನಿತ್ತು ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಸ್ಟೇಟಸ್ ಇತ್ತು ಟ್ರೇಡಿಂಗಲ್ಲಿ. ಅದು ನಮಗೆ ಅಂತಲ್ಲ, ತುಂಬ ಡೆವಲಪಿಂಗ್ ಕಂಟ್ರೀಸ್ ಕೊಟ್ಟಿದ್ದಾರೆ ಅವರು ಆ ಸ್ಟೇಟಸ್ ಟ್ರೇಡಿಂಗ್. ಅದು ಏನು ಅಂತ ಹೇಳಿದ್ರೆ ನಮ್ಮ ಎಕ್ಸ್ಪೋರ್ಟ್ ಮೇಲೆ ಅವರು ಟ್ಯಾಕ್ಸ್ ಹಾಕ್ತಾ ಇರಲಿಲ್ಲ. ಅದನ್ನು ಅವರು 2019ರಲ್ಲಿ ತೆಗೆದು ಬಿಟ್ಟಿದ್ದಾರೆ. ಹಾಕ್ಲಿಕ್ಕಿಲ್ಲ ಅದು. ಸೊ ಅಷ್ಟರ ಮಟ್ಟಿಗೆ ನಿಮಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ಬೋದು, ಗುಡ್ಸ್ ಚೀಪ್ ಆಗ್ತದೆ, ನೀವು ಜಾಸ್ತಿ ಮಾರ್ಕೆಟ್ ಇರ್ತದೆ. ಸೊ ಅದನ್ನು 2019ರಲ್ಲಿ ಟ್ರಂಪ್ ತೆಗೆದು ಹಾಕಿದ್ರು. ಸೊ ಅದನ್ನು ಪುನಃ ನಮಗೆ ಅದೇ ಫೆಸಿಲಿಟಿ ಕೊಡಬೇಕು ಅಂತ ಭಾರತ ಅಲ್ಲಿಂದ ಕೇಳ್ತಾನೆ ಇದೆ. ಸೊ ಅದರ ಬಗ್ಗೆನೂ ಮಾತಾಡುವ ಒಂದು ಉದ್ದೇಶ ಇದರಲ್ಲಿ ಇರಬಹುದು, ಇದೆ ಕೂಡ. ಮತ್ತೆ ಅದರ ಜೊತೆಗೆ ಪೋಸ್ಟ್ ಕೋವಿಡ್ ಅಂದ್ರೆ ಈಗ 1-2 ವರ್ಷ ಆಗ್ತಾ ಬಂತು, ಎಲ್ಲಾ ದೇಶಗಳು ತುಂಬಾ ಪೋಸ್ಟ್ ಕೋವಿಡ್ ಇಂದ ಸಫರ್ ಆಗಿದೆ. ಈಗ ಹೇಗೆ ರಿಕವರಿ ಆಗುದು? ರಿಕವರಿ ಆಗ್ತಿದ್ರೆ ನಾವು ಯಾವ ರೀತಿ ನಮ್ಮ ಟ್ರೇಡಿಂಗ್ ರಿಲೇಷನ್ಸ್ ಹೇಗಿರಬೇಕು, ಸಪ್ಲೈ ಚೈನ್ಸ್ ಹೇಗಿರಬೇಕು, ಅದರ ಜೊತೆ ವೆರಿ ಇಂಪಾರ್ಟೆಂಟ್ ವ್ಯಾಕ್ಸಿನೇಷನ್. ಈಗ ವ್ಯಾಕ್ಸಿನೇಷನ್ ಯಾವುದು ಒಂದು ದೇಶದಲ್ಲಿ ಪರ್ಫೆಕ್ಟ್ ಆಗಿಯೂ ಬೇರೆ ಯಾವುದೋ ಒಂದು ದೇಶದಲ್ಲಿ ಸರಿ ಇಲ್ಲ ಇದ್ರೂ ಪ್ರಪಂಚ ವ್ಯಾಪ್ತಿ ಪುನಃ ಸ್ಪ್ರೆಡ್ ಆಗ್ಬೋದಲ್ಲ. ಸೊ ಹಾಗಾಗಿ ಎಲ್ಲ ದೇಶಗಳಿಗೊಂದು ಜವಾಬ್ದಾರಿ ಇದೆ ವ್ಯಾಕ್ಸಿನೇಷನ್ ಇದ್ದು. ಭಾರತಕ್ಕೆ ಆ ಜವಾಬ್ದಾರಿ ಯಾಕೆ ಇದೆ ಅಂದ್ರೆ ಭಾರತನೇ ಮುಂದೆ ಬಂದಿದೆ ಅಲ್ವಾ, ನಮ್ದು ವ್ಯಾಕ್ಸಿನೇಷನ್ ಪ್ರೊಡ್ಯೂಸ್ ಮಾಡೋ ಸೆಂಟರು, ನಾವು ತುಂಬಾ ದೇಶಗಳಿಗೆ ವ್ಯಾಕ್ಸಿನೇಷನ್ ಸಪ್ಲೈ ಮಾಡ್ತೇವೆ ಅಂತ ಹಿಂದೆ ಕಮಿಟ್ ಮಾಡಿತ್ತು. ಬಟ್ ನಮ್ಮ ಸೆಕೆಂಡ್ ವೇವಿನಿಂದಾಗಿ ನಮಗೆ ಅದನ್ನು ಪೂರೈಸಲಿಕ್ಕೆ ಸಾಧ್ಯ ಆಗಿಲ್ಲ. ಸೊ ಅದರ ಸ್ಟೇಟಸ್ ಕೂಡ ಚರ್ಚೆ ಮಾಡೋದು. ಸೊ ಇದೆಲ್ಲ ನನ್ನ ಪ್ರಕಾರ ಮುಖ್ಯ ಅಂಶಗಳಾಗಿ ಬಂದಿವೆ. ಸೊ ಅದರ ಜೊತೆಗೆ ಡೆಮೋಕ್ರಸಿ ಒಂಥರ ಇದೇನು ಅಂತ ಹೇಳಿದ್ರೆ, ನೀವು 4 ವಸ್ತು ಪರ್ಚೇಸ್ ಮಾಡಿದ್ರೆ ಒಂದು ಫ್ರೀ ಗಿಫ್ಟ್ ಅಂತ ಅವ್ರು ಕೊಟ್ಟಿದ್ದಾರೆ. ಡೆಮೋಕ್ರಸಿ ಹೇಗಿರ್ಬೇಕು ಅಂತ ಒಂದು ಪಾಠ ಮಾಡಿದ್ದಾರೆ. ಡೆಮೋಕ್ರಸಿ ಕಮಲಾ ಹ್ಯಾರಿಸ್ ಅವರು ಅಮೆರಿಕದ ಉಪಾಧ್ಯಕ್ಷೆಯವರು. ಮಾಧ್ಯಮಗಳು ಒಂದಷ್ಟು ಅದರ ಬತ್ತ ಏನು ಬೆಳಕು ಚೆಲ್ಲಿದಾವೆ, ದೇಶಿ ಮಾಧ್ಯಮಗಳು ಬಹುಮುಖ್ಯವಾಗಿ. ಕಮಲಾ ಹ್ಯಾರಿಸ್ ಅವರು ಭಾರತ ಪ್ರಧಾನಿಯವರಿಗೆ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಅಂದ್ರೆ ಏನೋ ಮತ್ತು ಅದು ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ಪಾಠ ಮಾಡಿದ್ರು ಅಂತ. ಇದೆಲ್ಲ ಎಜೆಂಡಾಗಳು, ಇದರ ಔಟ್ಕಮ್ಗಳು ಏನಾಗಿದ್ದೇವೆ ಅಂತೇಳಿ ನಮಗೆ ಡಿಟೇಲ್ ಆಗಿ ಎಲ್ಲಿಯೂ ಬಂದಿಲ್ಲ. ಬಟ್ ಬೇರೆ ಬೇರೆ ತುಣುಕುಗಳಲ್ಲಿ ನೋಡಿದ್ರೆ ನಾವು ಒಂದು ಜನರಲ್ ಪಿಕ್ಚರ್ ಇದೆ ನಮಗೆ. ಏನೆಲ್ಲ ಆಯ್ತು ಸಂದರ್ಭದಲ್ಲಿ ಏನೆಲ್ಲ ಆಯ್ತು ಅಂತ. ವೆರಿ ಇಂಪಾರ್ಟೆಂಟ್ ನೋಡಿ, ಕ್ವಾಡ್ ಮೀಟಿಂಗ್. ನಾನು ಕ್ವಾಡ್ ಅಂತ ಹೇಳಿದ್ರೆ 4 ಪಕ್ಷಗಳದ್ದು, ಬಯಲಾಟ್ರ್ ಅಂತ 2 ಪಕ್ಷ, ಕ್ವಾಡ್ ಅಂದ್ರೆ 4 ಪಕ್ಷಗಳದ್ದು ಮಾತುಕತೆ. ಅದರಲ್ಲಿ ಅಮೇರಿಕಾ ಇದೆ, ಆಸ್ಟ್ರೇಲಿಯಾ ಇದೆ, ನಾವಿದ್ದೇವೆ, ಜಪಾನ್ ಇದೆ.
ಸೊ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ಇಂಡೋ ಪೆಸಿಫಿಕ್ ರೀಜನ್ನ ಶಾಂತಿಯಲ್ಲಿ. ಅಲ್ಲಿ ಬೇಸಿಕಲಿ ಇವರಿಗೆಲ್ಲ ಥ್ರೆಟ್ ಚೈನಾದ್ದು. ಸೊ ಹಾಗಾಗಿ ಚೈನಾ ಈ ಕ್ವಾಡ್ ಆದ ಕೂಡಲೇ ತುಂಬಾ ಅದರ ವಿರುದ್ಧ ಮಾತಾಡ್ತಾ ಇದ್ದು. ಇವ್ರದ್ದೊಂದು ಸಣ್ಣ ಗುಂಪು ಮಾಡಿಕೊಂಡು ನಮ್ಮನ್ನು ಇಡೀ ಉದ್ದೇಶನೇ ನಾವು ಟಾರ್ಗೆಟ್ ಮಾಡೋದು, ಸೊ ಅದಕ್ಕೆ ಇದೊಂದು ಒಳ್ಳೆ ಡೆವಲಪ್ಮೆಂಟ್ ಅಲ್ಲ ಅಂತ ಹೇಳ್ತಾ ಇತ್ತು. ಓಕೆ, ವಾಟ್ ಮೇ ಬಿಟ್. ಬಟ್ ಸಮಸ್ಯೆ ಏನು ಅಂತ ಹೇಳಿದ್ರೆ ಕ್ವಾಡ್ ಮೀಟಿಂಗ್ ಮೊನ್ನೆ ನಡೆದಿರ್ಬೋದು, ಬಟ್ ಆ ಕ್ವಾಡ್ ಮೀಟಿಂಗಿಗೆ ಬೈಡನ್ ಬಂದ ನಂತರ ಮತ್ತೊಂದು ಫಾರಮ್ ರೆಡಿ ಮಾಡಿದ್ದಾರೆ, ಮತ್ತೊಂದು ಕ್ವಾಡ್ ಸೃಷ್ಟಿಯಾಗಿದೆ. ಅದು ಯಾವುದು? ಆಸ್ಟ್ರೇಲಿಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತೆ ಅಮೆರಿಕ ಸೇರಿ ಅಕೂಸ್ ಅಂತೇಳಿ, EU, UK, US ಅದು ಪ್ರಾರಂಭ ಮಾಡಿದ್ದಾರೆ. ಈಗ ಈ ಕ್ವಾಡ್ಗೆ ಕಂಪೇರ್ ಮಾಡಿದರೆ ಅದು ಬಾರಿ ಸೀರಿಯಸ್ ಆದ ಒಂದು ಸಂಘಟನೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಅಮೆರಿಕ ಆಸ್ಟ್ರೇಲಿಯಾಕ್ಕೆ ಕೆಲವು ನ್ಯೂಕ್ಲಿಯರ್ ಸಬ್ಮೆರಿನ್ ಮಾರ್ಲಿಕ್ಕೆ ಒಪ್ಪಿಕೊಂಡಿದೆ. ಸೊ ಅದು ಫ್ರಾನ್ಸಿಗೆ ಇಷ್ಟ ಆಗಿಲ್ಲ. ಅದರಿಂದ ಆಕ್ಚುಲಿ ಅಂದ್ರೆ ಅವರು ಇವರು ಅಮೆರಿಕ ಒಪ್ಪೋ ಮೊದಲು ಆಸ್ಟ್ರೇಲಿಯಾ ಫ್ರಾನ್ಸ್ನಿಂದ ನ್ಯೂಕ್ಲಿಯರ್ ಅಲ್ಲ ಬೇರೆ ಯಾವುದೋ ಸಬ್ಮೆರಿನ್ ಪರ್ಚೇಸ್ ಮಾಡಲಿಕ್ಕೆ ಒಪ್ಪಂದ ಮಾಡಿಕೊಂಡಿತ್ತು. ಈಗ ಇಲ್ಲಿಂದ ನ್ಯೂಕ್ಲಿಯರ್ ಸಬ್ಮೆರಿನೇ ಬರ್ತದೆ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ಅವರು ಹಿಂದಕ್ಕೆ ಸರಿಸ್ತಾ ಇದ್ದಾರೆ. ವಾಟ್ ಎವರ್ ಮೇ ಬಿ ಇಟ್, ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ಮೆಟೀರಿಯಲ್ ಅದು ನಡೀತಾ ಇದೆ. ಅಂದ್ರೆ ಮಿಲಿಟರಲ್ಲಿ ಒಂದು ಪವರ್ಫುಲ್ ದೊಡ್ಡ ಲಾಬಿ ನಡೀತಾ ಇದೆ ಅವ್ರದ್ದು. ಅಂಥದ್ದೇನೂ ಇಲ್ಲ ಇಲ್ಲಿ ಈ ಕ್ವಾಡಲ್ಲಿ. ಇಲ್ಲೂ ಸುಮ್ಮನೆ ಕೂತ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ನಮ್ಮ ಇಲ್ಲಿ ಶಾಂತಿ ಕಾಪಾಡಬೇಕು ಈ ರೀತಿಯ ಒಂದು ಮಾತುಕತೆ ಬಿಟ್ರೆ ಒಂದು ಮೀನಿಂಗ್ಫುಲ್ ಆದ ಕೊಂಡು ಹಿಂದಕ್ಕೆ ಪಡ್ಕೊಳ್ಳುವ ಸಂಗತಿಗಳು ಇಲ್ಲ. ಸೊ ಕ್ವಾಡ್ ಮೀಟಿಂಗ್ ಒಂದು ನಾಮಕಾವಸ್ಥೆ ನನ್ನ ಪ್ರಕಾರ. ಅಂದ್ರೆ ಪ್ರೆಸ್ ಅಲ್ಲಿ ಬಂದ ಕೆಲವು ಡಿಸ್ಕಷನ್ ಪ್ರಕಾರ, ಇವತ್ತಿನ ಹಿಂದೂ ಆರ್ಟಿಕಲ್ ಪ್ರಕಾರ ಅದೊಂದು ಟಾಕಿಂಗ್ ಶಾಪ್ ಆಗ್ಬಹುದು ಅಂತ ಹೇಳ್ತಾರೆ. ಅದರಿಂದ ಮುಂದೆ ಹೋಗ್ಲಿಕ್ಕಿಲ್ಲ ಅಂತೇಳಿ. ಇನ್ನೊಂದು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಅಡ್ರೆಸ್ ಇದೆ ಅಲ್ಲ, ಇವರು ವಿಶ್ವಸಂಸ್ಥೆಯ ಇವರು ಮಾತಾಡೋ ಮೊದಲು ಜನರಲ್ ಅಸೆಂಬ್ಲಿ ಅದರಲ್ಲಿ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ಮಾತಾಡಿದ್ದಾರೆ. ಅವರು ಭಾರತವನ್ನು ನೇರ ಅಟ್ಯಾಕ್ ಮಾಡಿದ್ದಾರೆ. ಅದು ನಿಜವಾಗೂ ಶಿಷ್ಟಾಚಾರ ಅಲ್ಲ. ಆಕ್ಚುಲಿ ಒಂದು ಇಂಟರ್ನ್ಯಾಷನಲ್ ಫಾರಮ್ ಅಲ್ಲಿ ಯಾವುದೋ ಒಂದು ದೇಶವನ್ನು ಟಾರ್ಗೆಟ್ ಮಾಡಿ ಮಾತಾಡೋದು ಬಾರಿ ಕಡಿಮೆ. ನೇರ ಹೆಸರೆತ್ತಿ ಟಾರ್ಗೆಟ್ ಮಾಡುವಂತದ್ದು ಶಿಷ್ಟಾಚಾರ ಅಲ್ಲ. ಅವರ ಇಡೀ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ ಆ ಅಮೆರಿಕದ ಇದಿದೆಲ್ಲ ಟವರ್ ಅದು ಲಾಡೆನ್ ಇನ್ಸಿಡೆಂಟ್ ಆದ ನಂತರ ಇಡೀ ಪ್ರಪಂಚದಲ್ಲೇ ಒಂದು ಇಸ್ಲಾಮೋಫೋಬಿಯಾ ಶುರುವಾಗಿದೆ. ಸೊ ಆ ಇಸ್ಲಾಮೋಫೋಬಿಯಾ ಭಾರತದಲ್ಲೂ ಕೂಡ ಬಾರಿ ದೊಡ್ಡ ಮಟ್ಟಿಗೆ ಇದೆ. ಅದು ಎಸ್ಪೆಷಲಿ ಬಿಜೆಪಿ ಸರ್ಕಾರ ಬಂದ ನಂತರ ಮುಸ್ಲಿಮರು ದೊಡ್ಡ ಮಟ್ಟಿಗೆ ಟಾರ್ಗೆಟ್ ಆಗ್ತಾ ಇದೆ ಜನರಲ್, ಮತ್ತೆ ಕಾಶ್ಮೀರದಲ್ಲಿ ಬಾರಿ ಸಫರ್ ಆಗ್ತಾ ಇದ್ದಾರೆ. ಸೊ ಅದರಿಂದ ಇಡೀ UN ಜನರಲ್ ಬಾಡಿ ಇದನ್ನು ಗಮನಕ್ಕೆ ತಗೊಳ್ಬೇಕು ಅಂತ ಅವರ ವಾದ. ಸೊ ಅದಕ್ಕೆ ನಮ್ಮ ಪ್ರಧಾನಿಯವರು ಉತ್ತರ ಕೊಟ್ಟಿದ್ದಾರೆ. ಕೊಡುವಾಗ ಅವರು ಏನು ಹೇಳಿದ್ರು ಅಂತ ಹೇಳಿದ್ರೆ ವೆರಿ ಇಂಪಾರ್ಟೆಂಟ್. ನೇರವಾಗಿ ಪಾಕಿಸ್ತಾನವನ್ನು ಅವರು ಎಲ್ಲಿಯೂ ಉಲ್ಲೇಖಿಸಲಿಲ್ಲ, ಬಟ್ ಇಡೀ ಟಾರ್ಗೆಟ್ ಇತ್ತು ಅಲ್ಲಿ. ಏನು ಅಂತ ಹೇಳಿದ್ರೆ ಡೆಮೋಕ್ರಸಿ ಬಾರಿ ಮುಖ್ಯ, ಯಾವುದೇ ಸಮಸ್ಯೆಗೆ ಡೆಮೋಕ್ರಸಿ ಪರಿಹಾರ. ಸೊ ನಮ್ದೊಂದು ವೈಬ್ರೆಂಟ್ ಡೆಮೋಕ್ರಸಿ, ಮದರ್ ಆಫ್ ಡೆಮೋಕ್ರಸಿ ಅಂತ ಹೇಳಿದ್ದಾರೆ ಅವರು ಆ ಜನರಲ್ ಅಸೆಂಬ್ಲಿ ಭಾಷಣದಲ್ಲಿ. ಬಟ್ ಅದರ ಜೊತೆಗೆ ಮತ್ತೊಂದು ಹೇಳಿದ್ದಾರೆ, ಯಾವ ದೇಶ ಟೆರರಿಸಮ್ಗೆ ಕುಮ್ಮಕ್ಕು ಕೊಡ್ತದ ಆ ದೇಶ ಟೆರರಿಸಮ್ ಸಫರ್ ಆಗ್ತದೆ ಅಂತೇಳಿ. ಸೊ ಹಾಗಾಗಿ ಇಂಡೈರೆಕ್ಟ್ ಆಗಿ ನೀವೇ ಆ ಟೆರರಿಸಮ್ ಬೆಳೆಸಿದ್ದು ಅದು ಈಗ ನೀವು ಅದನ್ನು ಉಣ್ತಾ ಇದ್ದೀರಿ ಅದರ ಫಲ ಅಂತ ಹೇಳುವ ಅರ್ಥದಲ್ಲಿ ಹೇಳಿದ್ದಾರೆ. ಸೊ ಇದು ಯುನೈಟೆಡ್ ಜನರಲ್ ಅಸೆಂಬ್ಲಿಯ ಡಿಬೇಟ್ ಅಲ್ಲಿ ನಾವು ತಗೊಳ್ಬೇಕಾದ ಕೆಲವು ಅಂಶಗಳು. ಬಟ್ ಇನ್ ಬಯಲಾಟರಲ್ ಟಾಕ್ ಬಗ್ಗೆ ಇದೆಲ್ಲ, ಈಗ ಕ್ಲೈಮೇಟ್ ಚೇಂಜ್ ಬಗ್ಗೆ ನಾನು ಹೇಳಿದ್ದೆ. ಕ್ಲೈಮೇಟ್ ಚೇಂಜ್ ಬಗ್ಗೆ ಭಾರತದ ಆಕ್ಷೇಪ ಇರುವುದೇನು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಸಂಘಟನೆಗಳು ಯಾವ ಒಂದು ಟಾರ್ಗೆಟ್ ಅನ್ನು ನಿಗದಿಗೊಳಿಸ್ತವ ಅದನ್ನು ನಮಗೆ ಪೂರೈಸಲಿಕ್ಕೆ ಸಾಧ್ಯ ಆಗುದಿಲ್ಲ ಅಂತ ಇದನ್ನು ಭಾರತ ಕನ್ಸಿಸ್ಟೆಂಟ್ ಆಗಿ ಆರ್ಗ್ಯೂ ಮಾಡ್ತಾ ಬಂದಿದೆ, ಹಿಂದಿನ ಸರ್ಕಾರ ಮತ್ತೆ ಈ ಸರ್ಕಾರ. ಯಾಕೆ ಅಂತ ಹೇಳಿದ್ರೆ ಒಂದು ಅದರಲ್ಲಿ ಅರ್ಥ ಇದೆ. ಒಂದು ಏನು ಅಂತ ಹೇಳಿದ್ರೆ ಇಡೀ ಕ್ಲೈಮೇಟ್ ಗ್ರೀನ್ ಹೌಸ್ ಗ್ಯಾಸ್ ಇಫೆಕ್ಟ್ಗೆ ಇಷ್ಟು ದೊಡ್ಡ ಮಟ್ಟಿಗೆ ಅಕ್ಯುಮಿಲೇಟ್ ಆಗ್ಲಿಕ್ಕೆ ನಮ್ಮಂತ ಬಡ ದೇಶಗಳು ಕಾರಣ ಅಲ್ಲ. ಶ್ರೀಮಂತ ದೇಶಗಳು ಅವರ ಪ್ರೊಡಕ್ಷನ್ ಅವರ ಕನ್ಸಂಪ್ಷನ್ಸ್ ದೊಡ್ಡ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡಿದೆ. ಮತ್ತೆ ಅದಕ್ಕೆ ಪರಿಹಾರ ಆಗುವಾಗ ನೀವೆಲ್ಲ ಅದಕ್ಕೆ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಮಗೆ ಇದು ಮೊದಲಿನ ಆರ್ಗ್ಯುಮೆಂಟ್ ಏನು ಅಂತ ಹೇಳಿದ್ರೆ ನಮಗೆ ಇಷ್ಟು ಪವರ್ಟಿ ಇರುವಾಗ ನಿಮ್ಮ ಸ್ಟ್ರಿಕ್ಟ್ ರೂಲ್ಸ್ ರೆಗ್ಯುಲೇಷನ್ಸ್ ಇಟ್ಕೊಂಡು ನಮಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ 450 GW ಆಫ್ ರಿನ್ಯೂವಲ್ ಎನರ್ಜಿ
ಮಾಡಿ ಅಂತ ಹೇಳಿದ್ರೆ ಅದು ಸುಲಭಕ್ಕೆ ಆಗ್ಲಿಕ್ಕಿಲ್ಲ, ಮಾಡ್ತಾ ಇದ್ದೇವೆ. ಎರಡನೇದು ಬಾರಿ ಮುಖ್ಯವಾಗಿ ನಾನು ಹೇಳಿದ ನೆಟ್ ಝೀರೋ, ಅಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಝೀರೋ ಲೆವೆಲ್ಗೆ ತರಬೇಕು, ಅಂದ್ರೆ ಜಾಸ್ತಿ ರಿನ್ಯೂವಬಲ್ ಎನರ್ಜಿ ಪ್ರೊಡ್ಯೂಸ್ ಮಾಡಬೇಕು, ಪುನರ್ಬಳಕೆ ಇಂಧನ ಅದು ಕೂಡ ಹೈಲಿ ಇಂಪಾಸಿಬಲ್. ಸೊ ಹೀಗಾಗಿ ಇದು ಅದರ ಬಾರಿ ಮುಖ್ಯವಾದ ಇಂಪಾರ್ಟೆಂಟು ನನ್ನ ಪ್ರಕಾರ. ಅವ್ರು ಹೇಳಿದ ಟ್ರಂಪ್ ತೆಗೆದು ಹಾಕಿದ ಆ ಸ್ಪೆಷಲ್ ಸ್ಟೇಟಸ್ ಇದೆಯಲ್ಲ, ಟ್ರೇಡ್ಗೆ ಸಂಬಂಧಪಟ್ಟ ಹಾಗೆ, ಎಕ್ಸ್ಪೋರ್ಟ್ಗೆ ಸಂಬಂಧಪಟ್ಟ ಹಾಗೆ ಭಾರತಕ್ಕೆ ರಿಯಾಯಿತಿಯನ್ನು ಏನು ತೆಗೆದು ಕೊಡಿ ಅಂತ ಹೇಳುವ ಒಂದು ಚರ್ಚೆ ಖಂಡಿತ ನಡೆದಿರಬಹುದು, ಬಟ್ ಅದು ಎಲ್ಲಿಯೂ ಬಂದಿಲ್ಲ. ನನ್ನ ಪ್ರಕಾರ ಅಮೆರಿಕ ಕೊಡ್ತದೋ ಇಲ್ಲೋ ಅಂತ ಹೇಳೋದು ಬಾರಿ ನಮಗೆ ಇನ್ನೂ ಗೊತ್ತಿಲ್ಲ. ನಿಜವಾಗಿ ಮೀಡಿಯಾಗಳು ಇದನ್ನು ಚರ್ಚೆ ಮಾಡಬೇಕಿತ್ತು. ಏನಾಯ್ತು? ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಸಂಗತಿ, ನಮ್ಮ ದೇಶದ ಅಭಿವೃದ್ಧಿಗೆ, ನಮ್ಮ ಜನರ ಬದುಕಿಗೆ ಇದರಲ್ಲಿ ನೇರ ಸಂಬಂಧಪಟ್ಟದ್ದು. ಖಂಡಿತವಾಗಿ ಕೂಡ ತುಂಬಾ ಒಳ್ಳೆಯ ವಿಚಾರಗಳನ್ನು ನೀವಿಲ್ಲಿ ಎತ್ತಿದ್ದೀರಿ. ಯಾಕಂತ ಹೇಳಿದ್ರೆ ಯಾವ ವಿಚಾರಕ್ಕಾಗಿ ಭೇಟಿ, ಅಲ್ಲಿ ಮಾಡಿದಂಥ ಪ್ರಸ್ತಾಪಗಳು, ಸಭೆಗಳು, ಮಾತುಕತೆಗಳು ಏನೇನು ಸಂಬಂಧಪಟ್ಟ ಹಾಗೆ ಆರ್ಥಿಕ ವಿಚಾರಗಳಿರ್ಬೋದು, ಪರಿಸರದ ವಿಚಾರಗಳಿರ್ಬೋದು, ವ್ಯಾಪಾರ ವಹಿವಾಟಿನ ವಿಚಾರಗಳಿರ್ಬೋದು, ಇದನ್ನು ನಮ್ಮ ಮಾಧ್ಯಮಗಳು ಅದರ ಬಗ್ಗೆ ಮಾತಾಡಬೇಕಾಗಿತ್ತು. ಮಾತುಕತೆ ನಂತರ ಏನಾಯ್ತು ಅನ್ನೋ ಬಗ್ಗೆ ಮಾತಾಡಬೇಕಾಗಿತ್ತು. ಔಟ್ಕಮ್ ಏನು ಅನ್ನೋ ಬಗ್ಗೆ ಈಗ ನಮಗೆಲ್ಲ ನಾವು ವಿಮಾನದಿಂದ ಇಳಿಯುವಾಗ ರಿಸೀವ್ ಮಾಡ್ಲಿಕ್ಕೆ ಯಾರು ಬಂದ್ರು, ಬೀಳ್ಕೊಡ್ಲಿಕ್ಕೆ ಯಾರು ಬಂದ್ರು ಅಂತಲೇ ನಾವು ಮಾತಾಡ್ತಾ ಇದ್ದೇವೆ. ಮತ್ತು ಅದು ಕೂಡ ಅಟ್ಲೀಸ್ಟ್ ಅದನ್ನಾದ್ರೂ ಕೂಡ ವಾಸ್ತವ ಏನಾಗಿತ್ತು ಅಂತ ತೋರಿಸಿದ್ರೆ ಅದಾದ್ರೂ ಖುಷಿ ಪಡ್ಬೋದಿತ್ತು. ಅಂದ್ರೆ ಇಡೀ ಮೀಡಿಯಾದ ಫೋಕಸ್ ಏನು ಅಂತ ತಿರುಳಲ್ಲ, ತೊಗಟೆ. ಅದು ನಾನು ಹೇಳೋದು, ನಮ್ಮಂತ ಒಂದು ದೊಡ್ಡ ಡೆಮೋಕ್ರಸಿ ಇತ್ತು, ದೊಡ್ಡ ದೇಶದ ಒಂದು ಪ್ರಧಾನಿ, ಈಗ ಡೆಮೋಕ್ರೆಟಿಕಲಿ ಎಲೆಕ್ಟೆಡ್ ಪ್ರಧಾನಿ ಹೋಗುವಾಗ ಅವರೊಂದು ರಾಜರ ತರ ಬಣ್ಣಿಸುವುದಲ್ಲ. ಅವರು ಹೇಗೆ ಹೋದ್ರು, ಹೇಗೆ ಇಳಿದ್ರು, ಹೇಗೆ ಕೂತರು, ಅದೆಲ್ಲ ರಾಜರ ಕಾಲದಲ್ಲಿ ಆಯ್ತು. ದಿಸ್ ಇಸ್ ಡೆಮೋಕ್ರಸಿ. ನಮ್ಮ ರೆಪ್ರೆಸೆಂಟೇಟಿವ್ ಇವತ್ತು ಇವರಿದ್ದಾರೆ, ನಾಳೆ ಮತ್ತೊಬ್ರು ಬರ್ತಾರೆ. ನಾವು ವಿ ದ ಪೀಪಲ್ ಡಿಸೈಡ್. ನೋಡ ಈಗ ನಾವು ಸಣ್ಣ ಬ್ರೇಕ್ ತಗೊಳ್ತಾನೆ. ಬ್ರೇಕ್ ನಂತರ ಅಮೆರಿಕದ ಮಾಧ್ಯಮದಲ್ಲಿ ಏನು ಚರ್ಚೆ ಆಯ್ತು ಅಥವಾ ಚರ್ಚೆನೇ ಆಗಲಿಲ್ಲ, ನಮ್ಮಲ್ಲಿ ಏನಾಯ್ತು, ನಮ್ಮ ಮಾಧ್ಯಮಗಳಲ್ಲಿ, ಆಮೇಲೆ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ಕೆಲವು ದಿವಸಗಳಿಂದ ನಡೀತಾ ಇರುವಂಥ ಚರ್ಚೆಗಳಿಗೇನು, ಈ ಬಗ್ಗೆ ನಾವು ನೋಡೋಣ. ಒಂದು ಸಣ್ಣ ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು, ಉಜಿರೆ. ಅಮೆರಿಕ ಭೇಟಿ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಸಂದರ್ಭ ಯಾವ ರೀತಿ ಇತ್ತು, ಜೊತೆಗೆ ಅಲ್ಲಿ ಏನೆಲ್ಲ ಚರ್ಚೆಗಳು ನಡೆದಿದೆ, ಏನೆಲ್ಲ ಮಾತುಕತೆಗಳು, ಏನೆಲ್ಲ ವಿಶೇಷಗಳು, ಮತ್ತು ಈ ಒಂದು ಭೇಟಿಯ ನಂತರದ ಏನು ಒಡಂಬಡಿಕೆಗಳು, ಏನು ಮಾತುಕತೆಗಳು, ಮತ್ತು ಅದರ ರಿಸಲ್ಟ್, ವಾಟ್ ಇಸ್ ದ ಔಟ್ಕಮ್, ಈ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ಮಾಧ್ಯಮಗಳು ಭಾರತ ಪ್ರಧಾನಿಯ ಈ 3 ದಿವಸಗಳ ಅಮೇರಿಕ ಪ್ರವಾಸವನ್ನು ಯಾವ ರೀತಿ ಬಿಂಬಿಸಿದವು. ಕೇವಲ ಯಾವ ವಿಮಾನದಲ್ಲಿ ಹೋದರು, ಯಾವ ವಿಮಾನದಲ್ಲಿ ಬಂದರು, ಅಥವಾ ಅಲ್ಲಿ ಯಾರು ಅವರನ್ನು ರಿಸೀವ್ ಮಾಡಿಕೊಂಡ್ರು, ಯಾರು ಅವರನ್ನು ಬೀಳ್ಕೊಟ್ರು, ಇದನ್ನೇ ಅತಿ ರಂಜಿತವಾಗಿ ನಾವು ನಮ್ಮ ಮಾಧ್ಯಮಗಳಲ್ಲಿ ವರದಿಗಳಲ್ಲಿ ನೋಡ್ತಾ ಇದ್ದೇವೆ. ಆದರೆ ಆ್ಯಕ್ಚುಲಿ ನಡೆದಂಥ ಮಾತುಕತೆಗಳು, ಒಪ್ಪಂದಗಳು ಇದೇನು ಅನ್ನೋ ಬಗ್ಗೆ ನಾವು ಮಾಧ್ಯಮಗಳಲ್ಲಿ ದೊಡ್ಡದಾಗಿ ಎಲ್ಲೂ ನೋಡ್ತಾ ಇಲ್ಲ, ಅಥವಾ ಆ ಬಗ್ಗೆ ಉಲ್ಲೇಖಗಳು ಕೂಡ ಇಲ್ಲ. ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಟೆಲಿವಿಷನ್ ಮೀಡಿಯಾ ಇರ್ಬೋದು. ಸೊ ಈ ನೆಲೆಯಲ್ಲಿ ನಮ್ಮ ಇವತ್ತಿನ ಈ ಒಂದು ಮಾತುಕತೆ ನಡೀತಾ ಉಂಟು. ಇವತ್ತಿನ ಈ ಒಂದು ಚರ್ಚೆಯಲ್ಲಿ ಡಾಕ್ಟರ್ ಚಂದ್ರ ಪೂಜಾರಿ ಅವರು ಹಂಪಿ ವಿಶ್ವವಿದ್ಯಾನಿಲಯದ ನಿವೃತ್ತ ಪ್ರಾಧ್ಯಾಪಕರು ನಮ್ಮ ಜೊತೆಗೆ ಮಾತುಕತೆಯಲ್ಲಿ ಭಾಗಿಯಾಗಿದ್ದಾರೆ. ಬ್ರೇಕ್ಗಿಂತ ಮೊದಲು ಮಾತನಾಡುವ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡಿದರು ಈ ಬಾರಿಯ ಭೇಟಿಯ ಉದ್ದೇಶಗಳೇನು ಅಂತ. ಯಾಕಂದರೆ ಪ್ರತಿ ಬಾರಿಯೂ ಒಂದು ದೇಶದ ಒಬ್ಬ ಮುಖ್ಯಸ್ಥ, ಪ್ರಧಾನಿ ಅಥವಾ ಅಧ್ಯಕ್ಷರು ಇನ್ನೊಂದು ದೇಶಕ್ಕೆ ಭೇಟಿ ಕೊಡೋ ಸಂದರ್ಭದಲ್ಲಿ ಅಲ್ಲಿ ಒಂದು ಪರ್ಟಿಕ್ಯುಲರ್ ಎಜೆಂಡಾವನ್ನು ಸೆಟ್ ಮಾಡಿಕೊಂಡೇ ಮಾತುಕತೆಗೆ ಹೋಗ್ತಾರೆ. ಒಂದು ಪ್ರೋಟೋಕಾಲ್ ಇರುತ್ತೆ, ಒಂದು ರಾಜತಾಂತ್ರಿಕ ಮಾತುಕತೆ ವಿಚಾರಗಳಿವೆಲ್ಲ. ಸೊ ಏನೆಲ್ಲ ಮಾತುಕತೆಗಳು ನಡೆದವು ಅನ್ನೋ ವಿಚಾರವನ್ನು ಕೂಡ ಚಂದ್ರ ಪೂಜಾರಿ ಅವರು ನಮ್ಮ ಮುಂದೆ ಇಟ್ಟರು. ಜೊತೆಗೆ ವಾಟ್ಸ್ ದ ಔಟ್ಕಮ್ ಬಗ್ಗೆ ಮಾತನಾಡುವ ಕೂಡ ಅವರು ನಮ್ಮ ಮಾಧ್ಯಮಗಳು ಅದನ್ನು ಸ್ಪಷ್ಟವಾಗಿ ಜನರ ಮುಂದೆ ಇಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಬಂದರು. ಎಸ್ ಸರ್, ನಾನು ನಿಮ್ಮ ಹತ್ರ ಈ ಒಂದು ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಕೇಳುವಂಥದ್ದು, ಅಂದರೆ ನಮ್ಮ ಮಾಧ್ಯಮಗಳು ಏನು ಮಾಡಿತ್ತು ಅಂತ. ಯಾಕಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲೇ ಇವರು ವೆಲ್ಕಮ್ ಮಾಡಿದ್ರಂತೆ, ಅವರು ಬೀಳ್ಕೊಡುಗೆ ಮಾಡಿದ್ರಂತೆ ಅಂತ. ಇನ್ನೊಂದು ರಿವರ್ಸ್ಡ್ ಆಗಿ, ಇಲ್ಲ ಬೀಳ್ಕೊಡುಗೆ ಮಾಡಲಿಕ್ಕೆ ಅವರು ಬರಲಿಲ್ಲ, ಇವರು ಬರಲಿಲ್ಲ, ಸಾಮಾನ್ಯ ಕಾರ್ಯದರ್ಶಿ ಮಟ್ಟದ ಅವರು ಮಾತ್ರ ಬಂದಿದ್ದರು, ಅಧ್ಯಕ್ಷರೇನು ಬರಲಿಲ್ಲ, ಅಮೆರಿಕದ ಅಧ್ಯಕ್ಷರು ಬರಲಿಲ್ಲ ನಮ್ಮ ಅಧ್ಯಕ್ಷರನ್ನು ಭೇಟಿ ಮಾಡುವ, ಇದು ಪ್ರಧಾನಿ ಅವರು ಭೇಟಿ ಮಾಡಿದಾಗ ಅಂತ. ಈ ರೀತಿಯೆಲ್ಲ ಚರ್ಚೆಗಳು ಮೀಡಿಯಾದಲ್ಲೆಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬಹುಮುಖ್ಯವಾಗಿ ನಡೀತಾ ಉಂಟು. ಎಸ್, ನಾನು ಈ ಮಾತುಕತೆಗೆ ಬರುವ ಮೊದಲು ರೈತ ಮುಖಂಡರೊಬ್ಬರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿಲ ಅವರು. ಶೆಟ್ಟಿ ನಮಸ್ಕಾರ. ಸರ್ ನಮಸ್ತೆ. ನಮಸ್ತೆ. ಇದು ಪ್ರೇಮ್ನಾಥ್ ಶೆಟ್ಟಿ ಅವರೇ, ನೀವೀಗ ಬಹುಶಃ ಶೋವನ್ನು ನೋಡಿರ್ಬೋದು ಅಂತ ನಾನು ತಿಳ್ಕೊಂಡಿರ್ತೇನೆ. ಇಲ್ಲ, ನೋಡ್ದೆ 2 ದಿನದಿಂದ ನೋಡ್ತಾ ಇದ್ದೀನಿ, ದೃಶ್ಯ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀನಿ, ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀನಿ. ಪ್ರಧಾನಿ ಅವರ 1.5 ವರ್ಷಗಳ ಹಿಂದಿನ ಅಮೆರಿಕ ಭೇಟಿಗೂ ಈಗ 3 ದಿನದ ಮೊನ್ನೆ ಪ್ರವಾಸ ಭೇಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಏನು ಹೇಳಲಿಕ್ಕೆ ಬಯಸ್ತೀರಿ? ಟ್ರಂಪ್ ಅಧಿಕಾರಾವಧಿಯಲ್ಲಿ ಇವರನ್ನು ಆಧರಿಸಿದ ರೀತಿ, ಅನಿವಾಸಿ ಭಾರತೀಯರು ಇವರನ್ನು ಉಚ್ಚರಿಸಿ ಕುಣಿಸಿದ ರೀತಿ, ಈ ಸಲದ 3 ದಿನದ ಭೇಟಿಯಲ್ಲಿ ಇವರನ್ನು ಏರ್ಪೋರ್ಟ್ ಅಲ್ಲಿ ರಿಸೀವ್ ಮಾಡಿದ ರೀತಿ, ಒಂದು ಅಮೆರಿಕ ಅಧ್ಯಕ್ಷನ ಕಚೇರಿಯ ಕೆಳ ದರ್ಜೆಯ ಅಧಿಕಾರಿ ಹೋಗಿ ಏರ್ಪೋರ್ಟ್ ಅಲ್ಲಿ ರಿಸೀವ್ ಮಾಡ್ತಾನೆ ಅಂದ್ರೆ ನೋಡಿ, ಅದೇ ಯಾವ ಪ್ರಜಾಪ್ರಭುತ್ವದಲ್ಲಿ ಯಾವ ಜನಗಳಿಂದ ಅವನು ಕುಣಿಸಲ್ಪಟ್ಟ ಅದೇ ಜನಗಳು ಇಳಿಸ್ಲಿಕ್ಕೂ ರೆಡಿ ಇದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ. ಇದು ಅವ್ರನ್ನು ಅಲ್ಲಿ ಬರಮಾಡಿಕೊಂಡ ರೀತಿ, ಅದನ್ನಲ್ಲೂ ಕೆಳ ದರ್ಜೆಯ ಅಧಿಕಾರಿಗಳನ್ನು ಕಳಿಸಿ ರಿಸೀವ್ ಅವರು ಬರಮಾಡಿಕೊಂಡ್ರು ವಿಮಾನ ನಿಲ್ದಾಣದಲ್ಲಿ. ಅಲ್ಲಿಂದ ಅವರು ಶ್ವೇತಭವನಕ್ಕೆ ಬರುವ ಕ್ರಮದಲ್ಲೂ ಅಷ್ಟೇ, ಸಂದರ್ಭದಲ್ಲೂ ಕೂಡ ಅಲ್ಲಿಯ ಉಪಾಧ್ಯಕ್ಷ ಕಮಲಾ ಹ್ಯಾರಿಸ್ ಅವರನ್ನು ರಿಸೀವ್ ಮಾಡಿದ್ರು, ಅಧ್ಯಕ್ಷರು ರಿಸೀವ್ ಮಾಡಿಲ್ಲ. ಅದು ನಮ್ಮ ಭಾರತೀಯರಿಗೂ ಕೂಡ ಅದು ಅವಮಾನನೇ. ಒಂದು ನೆರೆಯ ದೇಶದ ಒಬ್ಬ ಪ್ರಧಾನಿ ಪಕ್ಕದ ದೇಶಕ್ಕೆ ಹೋಗುವಾಗ ಆ ದೇಶದ ಅಧ್ಯಕ್ಷನಾದವನು ಬಂದು ಅವರನ್ನು ಸ್ವಾಗತಿಸಬೇಕಿತ್ತು, ಅವ್ರನ್ನ ಆದರಿಂದ ಸ್ವಾಗತಿಸಬೇಕಿತ್ತು. ಒಬ್ಬ ಅತಿಥಿಯಾಗಿ ಅವರು ವಿದೇಶ ಅಮೆರಿಕಗೆ ಹೋಗಿದ್ರು. ಅಲ್ಲಿ ಅವರನ್ನು ರಿಸೀವ್ ಮಾಡಿದ ರೀತಿ ನೋಡಿದ್ರೆ ನಮಗೂ ಕೂಡ ಬೇಸರ ಆಗುತ್ತೆ. ಆದ್ರೆ ಇದಕ್ಕೆ ಮೂಲ ಕಾರಣ ಈ ಭಾರತೀಯ 3 ಏನು ರೈತ ವಿರೋಧಿ ಕೃಷಿ ಕಾಯ್ದೆಗಳನ್ನು ಇವರು ತರಲಿಕ್ಕೆ ಹೊರಟರು. ಇದರ ಎಫೆಕ್ಟ್ ಅಲ್ಲಿ ಗೊತ್ತಾಗಿದೆ. ಅನಿವಾಸಿ ಭಾರತೀಯರು ಅಲ್ಲಿ ನಿನ್ನೆ ಗೋ ಬ್ಯಾಕ್ ಮೋದಿ ಅನ್ನುವಂತ ಭಿತ್ತಿಪತ್ರಗಳನ್ನ
ಇಟ್ಕೊಂಡು ಶ್ವೇತಭವನದ ಎದುರುಗಡೆ ಪ್ರತಿಭಟನೆ ನಡೆಸಿದರು. ಹೌದು ಹೌದು ಅದೇ ಭಾರತೀಯರು ಇವರು 1.5 ವರ್ಷ ಹಿಂದಿನ ಪ್ರವಾಸದಲ್ಲಿ ಈ ಅನಿವಾಸಿ ಭಾರತೀಯರನ್ನು ಉದ್ದೇಶಿಸಿ ಇವರು ಒಂದು ಭಾಷಣ ಮಾಡಿದ್ರು. ಆ ಭಾಷಣದಲ್ಲಿ ಮೋದಿಯನ್ನು ಅವರು ಹೊಗಳಿ ಅಟ್ಟಕ್ಕೆ ಏರಿಸಿದ್ರು. ಅದೇ ಜನಗಳಿಂದ ಇವತ್ತು ಈ ಸಲದ ಪ್ರವಾಸದಲ್ಲಿ ಅವರು ತಿರಸ್ಕರಿಸಲ್ಪಟ್ಟಿದ್ದಾರೆ. ಇದಕ್ಕೆ ಮೂಲ ಕಾರಣ ಈ ಭಾರತೀಯ ಕೃಷಿ ಪರಂಪರೆಯ ಏನಿದೆ ಅದನ್ನು ಮಟ್ಟ ಹಾಕಲು ಇವರು ಹೊರಟಿರುವ ಈ ರೈತ ವಿರೋಧಿ 3 ಕೃಷಿ ಮಸೂದೆಗಳ ಏನು ಇವರು ಇಲ್ಲಿ ಜಾರಿಗೆ ತರಲು ಹೊರಟಿದ್ರು, ಇದರ ಎಫೆಕ್ಟ್ ಅಲ್ಲಿ ವಿದೇಶದಲ್ಲಿ ನಾವು ಇವತ್ತು ಕಂಡ್ವಿ. ಆದ್ರೆ ನಮ್ಮ ಭಾರತೀಯ ದೃಶ್ಯ ಮಾಧ್ಯಮಗಳು ಯಾವುದನ್ನು ಕೂಡ ಬಿತ್ತರಿಸಲಿಕ್ಕೆ ಹೊರಟಿಲ್ಲ. ಪ್ರಧಾನಿ ಹೋದ ಏನು ಅದು 45,000 ಕೋಟಿ ಭಾರತೀಯರ ತೆರಿಗೆ ಹಣದ ಏನು ಅವರ ಹೊಸ ವಿಮಾನ ಇದೆ, ಆ ವಿಮಾನವನ್ನು ವೈಭವೀಕರಣ ಮಾಡಿದ್ರು. ಅವರು ಅಲ್ಲಿ ಮಳೆ ಇಲ್ಲದಿದ್ರು, ಗುಡುಗು ಮಿಂಚು ಇಲ್ಲದಿದ್ರು ಅವರು ಕೊಡೆ ಹಿಡಿಯುವುದನ್ನು ತೋರಿಸಿದ್ರು. ಅದು ಬಿಟ್ರೆ ಯಾತಕ್ಕಾಗಿ ನಮ್ಮ ಪ್ರಧಾನಿ ಅಲ್ಲಿ ಹೋದ್ರು, ಏನು ಮಾತುಕತೆ ನಡೆಯಿತು, ಭಾರತಕ್ಕೆ ಅವರ 3 ದಿನದ ಪ್ರವಾಸದ ಏನು ಅನುಕೂಲ ಆಗ್ಲಿಕ್ಕಿದೆ ಅದನ್ನು ಯಾವುದೇ ಮಾಧ್ಯಮಗಳು ತೋರಿಸಲಿಕ್ಕೆ ತಯಾರಿಲ್ಲ. ನೀವು ಕೂಡ ಒಬ್ಬ ಪ್ರಧಾನ ಸಂಪಾದಕರಾಗಿ ಒಂದು ಸ್ಥಳೀಯ ದೃಶ್ಯ ಮಾಧ್ಯಮದಲ್ಲಿದ್ದೀರಿ, ನಿಮಗೂ ಗೊತ್ತು ಈ ನಮ್ಮ ಭಾರತೀಯ ಏನು ದರ್ಶನ ಮಾಧ್ಯಮಗಳು ಯಾವುದನ್ನು ತೋರಿಸಬೇಕಿತ್ತು, ಭಾರತಕ್ಕೆ ಬರಬೇಕಾದ ಅಲ್ಲಿಂದ ಸಿಗಬೇಕಾದ ಅನುಕೂಲತೆಗಳ ಬಗ್ಗೆ ತಿಳಿಸಬೇಕಿತ್ತು, ಏನು ಒಪ್ಪಂದಗಳು ನಡೆಯಿತು ಅದನ್ನು ತೋರಿಸುವುದು ಬಿಟ್ಟು ಪ್ರಧಾನಿ ಹೋದ ವೈಭವೀಕರಣ ಮಾತ್ರ ತೋರಿಸಿದ್ರು. ಅದರ ಜೊತೆಯಲ್ಲಿ ಅಲ್ಲಿ ಅವರಿಗಾದ ಅವಮಾನವನ್ನು ಕೂಡ ತೋರಿಸಲಿಕ್ಕೆ ನಮ್ಮ ಭಾರತೀಯ ದೃಶ್ಯ ಮಾಧ್ಯಮಗಳು ರೆಡಿ ಇಲ್ಲ ಸಾರನ್ನ. ಹಲೋ, ಎಸ್ ಎಸ್ ಎಸ್, ಥ್ಯಾಂಕ್ ಯು. ಓಕೆ ಓಕೆ, ವೆಲ್ಕಮ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಎಸ್, ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು ರೈತ ಮುಖಂಡರು. ನಾವು ಚರ್ಚೆ ಮಾಡಿದ್ದನ್ನು ಕೇಳಿಲ್ಲ ಅಂತ. ಹೌದು, ಅವರು ಚರ್ಚೆಯ ಕೇಳಿ ಎಸ್ ಅದರ ಹಿನ್ನೆಲೆ ಒಳಗಡೆ ಮತ್ತು ಬಹುಮುಖ್ಯವಾಗಿ ಭಾರತದಲ್ಲಿ ಇವತ್ತು ರೈತರು ನಡೆಸ್ತಾ ಇರುವಂತ ಒಂದು ಪ್ರತಿಭಟನೆ ಇದೆ. 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಅನ್ನೋ ನೆಲೆಯಲ್ಲಿ ಅದಕ್ಕೆ ಜಾಗತಿಕ ಮಟ್ಟದಲ್ಲಿ ಕೂಡ ಭಾರಿ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಬೆಂಬಲಗಳೆಲ್ಲ ವ್ಯಕ್ತವಾಗಿತ್ತು ರೈತರ ಹೋರಾಟಕ್ಕೆ. ಸೊ ಈ ನೆಲೆಯಲ್ಲಿ ರೈತ ಮುಖಂಡರುಗಳು ಕೂಡ ಪ್ರಧಾನಿ ವಿದೇಶಕ್ಕೆ ಹೊರಡೋ ಸಂದರ್ಭದಲ್ಲಿ ಹೇಳಿದ್ರು, ನೀವು ರೈತರ ವಿಚಾರವನ್ನು ಕೂಡ ನೆನಪಿಟ್ಟುಕೊಳ್ಬೇಕು ಅಂತ. ಸೊ ಎಸ್ ಸರ್, ಎಸ್. ಈಗ ನಾವು ಮಾತನಾಡ್ತಾ ಇರುವಂತ ವಿಚಾರ, ಯಾಕೆ ನಮ್ಮ ಏನೋ ಮಾಧ್ಯಮಗಳು ವಾಸ್ತವ ವಿಚಾರಗಳನ್ನು ಈಗ ಮಾತನಾಡಿದಂಥ ರೈತ ಮುಖಂಡರು ಪ್ರೇಮನಾಥ್ ಶೆಟ್ಟಿ ಅವರು ಹೇಳಿದಾಗೆ ಕೂಡ ಮತ್ತೆ ನೀವು ಕೂಡ ಉಲ್ಲೇಖ ಮಾಡುತ್ತದೆ, ಏನೆಲ್ಲ ನಡೆಯಿತು, ಏನೆಲ್ಲ ಆಯ್ತು, ಏನೆಲ್ಲ ಮಾತುಕತೆ ಇದರ ಬಗ್ಗೆ ನಮ್ಮ ಮಾಧ್ಯಮಗಳು ವಿಚಾರಗಳನ್ನು ಚರ್ಚೆ ಮಾಡದೆ ಕೇವಲ ಹೊರಗಿನ ಬಣ್ಣ ಅಲಂಕಾರವನ್ನಷ್ಟೇ ನಾವು ಚರ್ಚೆ ಮಾಡಿಕೊಂಡು ಅದನ್ನೇ ವೈಭವ ಮಾಡಿಕೊಂಡು ನಾವು ಮಾತಾಡಿದೆವೋ, ಅಥವಾ ಮೋದಿಯವರೇನೋ ವಿಮಾನದಲ್ಲಿ ಕೂತ್ಕೊಂಡು ಫೈಲ್ ನೋಡ್ತಾ ಇದ್ರಂತೆ, ಅದನ್ನೇ ಭಾರಿ ರಂಗು. ಅದು ಫೋಟೋ ಹೊರಗಡೆ ಬಂದ ತಕ್ಷಣ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದ್ದು ಫೋಟೋವನ್ನು ಕೂಡ ಒಂದಷ್ಟು ಜನ ಏನು ಹಾಕಿದ್ರು. ನೀವು ಮಾತ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಹೋಗುವಾಗ ಫೈಲ್ ನೋಡ್ತಾ ಇದ್ರು ಅಂತ. ಅಷ್ಟೊತ್ತಿಗೆ ಕಾಂಗ್ರೆಸ್ನವ್ರು ಕೂಡ ಫೋಟೋ ಹಾಕಿದ್ರು. ರಾಜೀವ್ ಗಾಂಧಿ ಅವರು ಫೈಲಲ್ಲಿ ಅವ್ರ ಲ್ಯಾಪ್ಟಾಪ್ ಇಟ್ಕೊಂಡೇ ಏನು ನೋಡ್ತಾ ಇದ್ರು ಅವರ ಫಾರಿನ್ ವಿಸಿಟ್ ಸಂದರ್ಭದಲ್ಲಿ ಅಂತ. ಸೊ ಮೂಲ ಆಶಯಗಳೆಲ್ಲ ಅಲ್ಲಿ ಬದಿಗೆ ಸರಿದು ಹೋಯ್ತು. ಮತ್ತೆ ಕೊನೆಗೆ ನೀವು ಏನು ಒಂದು ಕಡೆಯಿಂದ ಇದಾಯ್ತು, ಅವ್ರನ್ನು ವೆಲ್ಕಮ್ ಮಾಡ್ಲಿಕ್ಕೆ ಅಷ್ಟು ಗಾಡಿಗಳಿತ್ತು, ಇಷ್ಟು ಪೊಲೀಸ್ಗಿತ್ತು, ಇಷ್ಟು ಜನ ಬಂದ್ರು ಅಂತ. ಅದಕ್ಕೆ ಪುನಃ ತಿರ್ಗಾ ಕೊಟ್ರು. ಅಲ್ಲಿ ಬಂದವರು ಯಾರು ಏನೋ ಅಲ್ಲಿ ಅಧ್ಯಕ್ಷರು ಬಂದು ವೆಲ್ಕಮ್ ಮಾಡ್ಲಿಲ್ಲ, ಅಧ್ಯಕ್ಷರ ಕಚೇರಿಯ ಸೆಕ್ರೆಟರಿಗಳು ಬಂದು ವೆಲ್ಕಮ್ ಮಾಡಿದ್ರು ಅಂತ. ಸೊ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಇವರೇನು ಮೊದಲು ಚರ್ಚೆ ಮಾಡ್ತಾ ಇದ್ರು, ಯಾರನ್ನೋ ಅಂಗಿಸ್ಲಿಕ್ಕೋ ಯಾರನ್ನೋ ಅಪಹಾಸ್ಯ ಮಾಡ್ಲಿಕ್ಕೋ, ಅದೇ ಈಗ ಉಲ್ಟಾ ಆಗ್ತಾ ಉಂಟು. ಸರ್, ಈಗ ನಾನು ಬರ್ತಾ ಇರುವಂತದ್ದು ನಮ್ಮ ಮಾಧ್ಯಮಗಳು ಯಾಕೆ ವಸ್ತು ವಿಷಯವನ್ನು ಇಟ್ಟುಕೊಂಡು ಪ್ರಚಾರ ಮಾಡಲಿಲ್ಲ, ಯಾಕೆ ನಾವು ಬರೀ ವ್ಯಕ್ತಿ ಮತ್ತೊಂದು ಏನು ಒಬ್ಬನನ್ನು ತೋರಿಸಿಕೊಂಡು ವೈಭವ ಮಾಡಿಕೊಳ್ಳುವಂತ ವಿಚಾರಕ್ಕೆ ಆದ್ಯತೆ ಕೊಡ್ತಾ ಇದೆಯೋ ನಮ್ಮ ಮೀಡಿಯಾಗಳು? ಹೌದು, ಅಂದ್ರೆ ಬೇಸಿಕಲಿ ಈಗ ನೋಡಿ, ಅಲ್ಲಿ ಕೂಡ ಬೈಡನ್ ಜೊತೆ ಮೀಟಿಂಗಲ್ಲಿ ಮತ್ತು ಕಮಲಾ ಹ್ಯಾರಿಸ್ ಜೊತೆ ಮೀಟಿಂಗಲ್ಲಿ ಇಬ್ಬರೂ ಕೂಡ ಡೆಮೋಕ್ರಸಿಯ ಮಹತ್ವದ ಬಗ್ಗೆ ಮಾತಾಡುವಾಗ ನಾನು ಹೇಳಿದೆ, ಅದು ಕೇವಲ ಎಲೆಕ್ಷನ್ ಅಲ್ಲ, ಡೆಮೋಕ್ರಸಿ ಅಂತ ಹೇಳಿದರೆ ಇನ್ಸ್ಟಿಟ್ಯೂಷನ್ಸು, ಮಾಧ್ಯಮ, ನ್ಯಾಯಾಂಗ, ಸಿವಿಲ್ ಸೊಸೈಟಿ ಇದೆಲ್ಲವೂ ಬರ್ತದೆ ಅದರ ಜೊತೆಗೆ. ಆ ಅರ್ಥದಲ್ಲಿ ಅವರು ಡೆಮೋಕ್ರಸಿಯ ಮಹತ್ವ ಹೇಳ್ತಾ ಇದ್ರು. ಮತ್ತು ಕಮಲಾ ಹ್ಯಾರಿಸ್ ಭಾರಿ ಸ್ಪೆಸಿಫಿಕ್ ಆಗಿ ಏನು ಹೇಳ್ತಾ ಇದ್ರು ಅಂತ ಹೇಳಿದರೆ, ನಮ್ಮದು ಅಂದರೆ ಭಾರತ ಮತ್ತು ಅಮೆರಿಕ ಪ್ರಪಂಚದ ಅತಿ ದೊಡ್ಡ ಡೆಮೋಕ್ರಸಿಗಳು. ಸೊ ಹಾಗಾಗಿ ಈ ಡೆಮೋಕ್ರಸಿನ ಉಳಿಸಿ ಬೆಳೆಸೋ ಜವಾಬ್ದಾರಿ ನಮಗಿದೆ ಅಂತೇಳಿ. ಅಂದರೆ ಪರೋಕ್ಷವಾಗಿ ಡೆಮೋಕ್ರಸಿ ಇವತ್ತು ಡಿಕ್ಟೇಟರ್ಶಿಪ್ ಕಡೆಗೆ ಹೋಗ್ತಾ ಇದೆ.
ಪ್ರಜಾಪ್ರಭುತ್ವ ಅನ್ನೋದು ಸರ್ವಾಧಿಕಾರ ಏನೋ ಪಥದತ್ತ ಸಾಗ್ತಾ ಉಂಟು ಅನ್ನೋದು ಒಂದು ಆತಂಕವನ್ನು ಅವ್ರದ್ದು ಹೇಳಿ ತೋರಿಸಿದ್ರು. ಆದ್ರೆ ವಿ ಹ್ಯಾವ್ ಗಾಟ್ ಎ ರೆಸ್ಪಾನ್ಸಿಬಿಲಿಟಿ ಅಂತೇಳಿ, ಅದನ್ನು ಉಳಿಸಿಕೊಳ್ಳುವಂತ ಜವಾಬ್ದಾರಿ ನಮಗಿದೆ ಅನ್ನೋದನ್ನ ಕಮಲಾ ಹ್ಯಾರಿಸ್ ಮಾತಾಡ್ತಾರೆ. ಪ್ರಶ್ನೆ ಯಾಕೆ ನಮ್ಮ ಪ್ರಧಾನಿ ಮುಂದೆ ಅದನ್ನು ಮಾತಾಡಿದ್ರು ಅಂತ ಪ್ರಶ್ನೆ. ಅವರು ಮಾತ್ರ ಅಲ್ಲ, ಮತ್ತೆ ಬಯಲಾಟ್ರಲ್ ಟಾಕ್ ಅಲ್ಲಿ ಬೈಡನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಮ್ಮ ಇವತ್ತಿನ ದಿನಕ್ಕೆ ಗಾಂಧಿ ತುಂಬಾ ಮುಖ್ಯರಾಗ್ತಾರೆ ಅಂತ ಹೇಳಿ. ಗಾಂಧಿ ತುಂಬಾ ಮುಖ್ಯ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಎಲ್ಲರನ್ನು ಜೊತೆ ಕರ್ಕೊಂಡು ಹೋಗೋದು, ಮತ್ತೆ ವೆರಿ ಇಂಪಾರ್ಟೆಂಟ್ ನಾನ್ ವೈಲೆನ್ಸ್, ಮತ್ತೆ ಮತ್ತೊಬ್ಬರನ್ನು ಗೌರವಿಸೋದು, ಡೈವರ್ಸಿಟಿಗೆ ಹೆಚ್ಚು ಮನ್ನಣೆ ಕೊಡೋದು, ಇದನ್ನೆಲ್ಲ ಬೈಡನ್ ಇವರ ಮಾತುಕತೆಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಗಾಂಧಿಯನ್ನು ಉಲ್ಲೇಖ ಮಾಡ್ತಾರೆ. ಟ್ರಂಪ್ ಇಲ್ಲಿ ಬಂದಾಗ ಮತ್ತೆ ಇವರಲ್ಲಿ ಹೋದಾಗ, ಟ್ರಂಪ್ ಗುಜರಾತ್ ಅಲ್ಲೇ ಮೀಟಿಂಗ್ ಆಯ್ತು, ಒಂದು ಆತನ ಬಾಯಲ್ಲಿ ಗಾಂಧಿ ಹೆಸರೇ ಬರಲಿಲ್ಲ ಎಲ್ಲಿ ಕೂಡ ಅಲ್ಲಿ ಬಂದಾಗ. ಅಂದ್ರೆ ಟ್ರಂಪ್ಗೂ ಒಂದು ಬೈಡನ್ ಈ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಇರೋ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಆತನ ರಿಪಬ್ಲಿಕ್ ಪಕ್ಷಕ್ಕೂ ಡೆಮೊಕ್ರೆಟಿಕ್ ಪಕ್ಷಕ್ಕೆ ಏನು ಅಂತ ಹೇಳಿದ್ರೆ, ಸೊ ಡೆಮೊಕ್ರೆಟಿಕ್ ಪಕ್ಷ ಅಲ್ಲಿ ಡೆಮೊಕ್ರಸಿ ವೈಬ್ರೆಂಟ್ ಆಗಿದೆ. ಸೊ ಓಕೆ, ಇದನ್ನೆಲ್ಲ ಕೇಳಿದ ಇವರು ಜನರಲ್ ಅಸೆಂಬ್ಲಿಯಲ್ಲಿ ನಮ್ದೊಂದು ವೈಬ್ರೆಂಟ್ ಡೆಮೋಕ್ರಸಿ ಅಂತ ಭಾಷಣ ಬಿದ್ದದ್ದು ಬಿಟ್ರೆ, ಇವ್ರಿಗೆ ಗೊತ್ತಿರ್ಬೇಕಲ್ಲ ಭಾರತದಲ್ಲಿ ಡೆಮೋಕ್ರಸಿ ಏನಾಗಿದೆ ಅಂತೇಳಿ. ಸೊ ಭಾರತದಲ್ಲಿ ಡೆಮೋಕ್ರಸಿಗೆ ಇಂಥ ಹೀನ ಸ್ಥಿತಿಗೆ ರಾಜಕೀಯ ಪಕ್ಷಗಳು ಎಷ್ಟು ಕಾರಣವೋ ಅಷ್ಟೇ ಕಾರಣ ಮಾಧ್ಯಮಕ್ಕೂ ಕೂಡ ಕಾರಣ. ಒಂದು ಡೆಮೋಕ್ರಸಿಯ ಗುಣಮಟ್ಟವನ್ನು ನೀವು ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಮಾನದಂಡಗಳಿವೆ. ಅದರಲ್ಲಿ ಬಹುಮುಖ್ಯ ಮಾನದಂಡ ನಿಮ್ಮ ಪ್ರಜಾಪ್ರಭುತ್ವ ಯಾವ ದಿಕ್ಕಿನತ್ತ ಸಾಗ್ತಾ ಉಂಟು, ಏನಾಗ್ತಾ ಉಂಟು ಅನ್ನೋ ಬಗ್ಗೆ ನಮ್ಮ ಮಾಧ್ಯಮಗಳು ಸರಿಯಾದ ಅಕ್ಷರಕಿರಣವನ್ನು ಮಾಡ್ತಾ ಇಲ್ಲ, ಗಮನ ಹರಿಸ್ತಾ ಇಲ್ಲ, ಅದನ್ನು ಫೋಕಸ್ ಮಾಡ್ತಾ ಇಲ್ಲ. ಈಗ ನೀವೊಂದು ಡೆಮೋಕ್ರಸಿ ಅಂದ್ರೆ ಒಂದು ಮಾಧ್ಯಮ ಮೆಚ್ಯೂರ್ ಆಗಿದ್ರೆ, ಅಂದ್ರೆ ಅಮೆರಿಕದಲ್ಲಿ ಒಂದು ಮೆಚ್ಯೂರ್ಡ್ ಮಾಧ್ಯಮ ಇತ್ತು. ಹಾಗಾಗಿ ನೋಡಿ, ಅಲ್ಲಿ ಆಕ್ಚುಲಿ ಬೈಡನ್ ವಿರುದ್ಧ ಕೂಡ ಇವತ್ತು ಅಮೆರಿಕದ ಮೀಡಿಯಾಗಳು ಭಾರಿ ದೊಡ್ಡ ಅಟ್ಯಾಕ್ ಮಾಡ್ತಾ ಇದೆ. ಯಾಕೆ ಅಟ್ಯಾಕ್ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಬೈಡನ್ ಮತ್ತೆ ನರೇಂದ್ರ ಮೋದಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನೋ ಒಂದು ವಿಚಾರ ಬರುವಾಗ ಬೈಡನ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಇಂಡಿಯಾದ ಮೀಡಿಯಾಗಳು ತುಂಬಾ ಮೆಚೂರ್ ಆಗಿ ಬಿಹೇವ್ ಮಾಡಿದ್ದಾರೆ ಅಂತ ಹೇಳ್ತಾರಂತೆ. ಅದನ್ನು ಅವರು ತೀವ್ರವಾಗಿ ಪ್ರೊಟೆಸ್ಟ್ ಮಾಡಿದ್ದಾರೆ ಅಲ್ಲಿಯ ಮೀಡಿಯಾಗಳು. ಹೇಗೆ ಹೇಳಿದ್ರಿ ನೀವು ಅದನ್ನು ಅಂತೇಳಿ. ಸೊ ಅಂದ್ರೆ ಭಾರತೀಯ ಮಾಧ್ಯಮಗಳು ತುಂಬಾ ಜವಾಬ್ದಾರಿತವಾಗಿ ಕೆಲಸ ಮಾಡ್ತಾ ಇರೋ ಬಗ್ಗೆ ಪ್ರಶ್ನೆಗಳು. ಈಗ ಅದು ನಾವು ಕೂಡ ಕಾಣ್ತಾ ಇದ್ದೇವೆ. ಏನೋ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಉಂಟು, ಫೇಸ್ಬುಕ್ ಅಲ್ಲೋ, ವಾಟ್ಸ್ಆಪ್ ಅಲ್ಲೋ, ಇನ್ಸ್ಟಾಗ್ರಾಮ್ ಅಲ್ಲೋ, ಅದೇ ದಿವಸ ಪತ್ರಿಕೆಗಳಲ್ಲಿ ದೊಡ್ಡ ಸುದ್ದಿ, ಟಿವಿಯಲ್ಲಿ ದೊಡ್ಡ ಸುದ್ದಿಗಳು. ಈ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಬಂದಂತ ವಿಡಿಯೋಗಳೇ ಟಿವಿಗಳಲ್ಲಿ ಕೂಡ ಭಾರಿ ದೊಡ್ಡ ಸುದ್ದಿಗೆ ಕಾರಣವಾಗುವಂತದ್ದು. ಎಷ್ಟೋ ಬಾರಿ ಅದು ಫೇಕ್, ಹಳೆಯದ್ದು, ಮತ್ತೆ ಏನು ಅಧಿಕೃತತೆ ಇಲ್ಲದ ಇರುವಂತ ವಿಚಾರಗಳೇ ಇರುತ್ತೆ. ಹೌದೌದು. ಅಂದ್ರೆ ಒಂದು ಬಾರಿ ಮುಖ್ಯ ಏನು ಅಂತ ಹೇಳಿದ್ರೆ, ನನಗೆ ಅನಿಸ್ತಾ ಇರೋದು, ನಮ್ಮ ಮಾಧ್ಯಮಗಳು ಯಾಕೆ ಹೀಗಿವೆ ಅಂತ ಹೇಳಿದ್ರೆ ಅಲ್ಲಿರುವ ರಿಪೋರ್ಟರ್ ಇಂದ ಅಲ್ಲ, ಅದು ಅಲ್ಲ. ಬೇಸಿಕಲಿ ಅಲ್ಲಿ ತುಂಬಾ ಕಾಳಜಿ ಉಳ್ಳ ರಿಪೋರ್ಟರ್ಗಳಿರ್ಬೋದು, ಅವ್ರಿಗೇನು ಇವರನ್ನೇ ಹೊಗಳ್ಬೇಕು ಅವ್ರನ್ನೇ ಹೊಗಳ್ಬೇಕು ಅಂತ ಏನು ಇರುವುದಿಲ್ಲ. ನಿಷ್ಪಕ್ಷಪಾತವಾಗಿ ಅವರು ವರದಿ ಮಾಡ್ತಾರೆ, ಅವ್ರು ಬಿಟ್ಟರೆ ಮಾಡ್ತಾರೆ ಅವರು. ಬಟ್ ಅನ್ಫಾರ್ಚುನೇಟ್ಲಿ ಇದೆಲ್ಲ ಕಾರ್ಪೊರೇಟೈಸ್ ಆದ್ರಿಂದ ಈಗ ಮಾಧ್ಯಮಗಳು ಎಲ್ಲ ಕಾರ್ಪೊರೇಟ್ ಹೌಸ್ಗಳು ಮಾಧ್ಯಮ ಓನ್ ಮಾಡ್ಲಿಕ್ಕೆ ಮೊನ್ನೆ ಸುದ್ದಿ ಇತ್ತು, ಅದಾನಿಗೆ ಸದ್ಯಕ್ಕೆ ಮಾಧ್ಯಮ ಇಲ್ಲ. ಸೊ ಹಾಗಾಗಿ ಒಂದು ಮಾಧ್ಯಮ ಓನರ್ಶಿಪ್ ಬೇಕು, ಅದಕ್ಕೋಸ್ಕರ NDTV ಅನ್ನು ಅವರು ಪರ್ಚೇಸ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ NDTV ಶೇರ್ ಸಿಕ್ಕಾಪಟ್ಟೆ ಮೇಲೆ ಹೋಗಿದೆ ಅಂತ ಹೇಳೋ ಒಂದು ಚರ್ಚೆ ನಡೆಯಿತು. ಕಡೆಗೆ NDTV ಪ್ರಣವ್ ರಾಯ್ ಹೇಳಿದ್ರು, ಇಲ್ಲ ನಮ್ಮಲ್ಲಿ 61% ಹೋಲ್ಡಿಂಗ್ ಇದೆ, ನಾವು ಯಾವತ್ತೂ ಅದನ್ನು ಕಡಿಮೆ ಮಾಡೋದಿಲ್ಲ ಅಂತ ಹೇಳಿದ್ರು. ಬಟ್ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕಾರ್ಪೊರೇಟ್ಗಳು ಮೀಡಿಯಾವನ್ನು ಖರೀದಿಸಿಕೊಂಡು ಅವರು ತಮ್ಮ ಲೋಕವನ್ನು, ತಮ್ಮ ಭವಿಷ್ಯವನ್ನು ಭಾರತದ ಭವಿಷ್ಯ ಅಂತ ಮಂಡಿಸ್ತಾ ಇದ್ದಾರೆ. ಸೊ ಅದಕ್ಕೆ ವಿರುದ್ಧ ಹೋಗುವ ಯಾರೋ ಒಬ್ಬರು ಆಂಕರರ ಯಾರೋ ಒಬ್ಬ ಇದ್ರು ಅವ್ರ ಕೆಲಸ ಕಳ್ಕೊಳ್ಬೇಕಾಗ್ತದೆ, ಅದನ್ನು ಹೊರತುಪಡಿಸಿದ್ರೆ. ಇವತ್ತಿನ ಮಾಧ್ಯಮದ ಸ್ಥಿತಿ ಕೂಡ ಆ ರೀತಿ ಇದೆ. ಹಾಗಾಗಿ ಮಾಧ್ಯಮ ಯಾಕೆ ಇದೆ ಅಂತ ಹೇಳಿದ್ರೆ, ಇಟ್ ಹ್ಯಾಸ್ ಬೀನ್ ಕಂಪ್ಲೀಟ್ಲಿ ಕಾರ್ಪೊರೇಟೈಸ್ಡ್. ಸೊ ಅದನ್ನು ಹೊರತುಪಡಿಸಿ ಈಗ ನೀವು ಹೇಳ್ಬೋದು, ಈ ಸಣ್ಣ ಪುಟ್ಟ ಕನ್ನಡದಲ್ಲಿ ಈಗ ಇಂಥ ಜಿಲ್ಲಾ ಮಟ್ಟದಲ್ಲಿ ಮಾಧ್ಯಮಗಳಿವೆ. ಸೊ ಅವರಾದರೂ ಒಂದು ವಿಭಿನ್ನ ರೀತಿಯಲ್ಲಿ ಒಂದು ಕ್ರಿಟಿಕಲ್ ಆಗಿ ನೋಡ್ಬೋದು ಅಂತ ಹೇಳಿದ್ರೆ, ಎಷ್ಟೋ ಸಾರಿ ಏನಾಗಿದೆ ಅಂತ ಹೇಳಿದ್ರೆ, ಈ ಮಾಧ್ಯಮಗಳಲ್ಲಿ ಒಂದು ದೊಡ್ಡ ರೋಗ ಏನು ಅಂತ ಹೇಳಿದ್ರೆ, ಯಾವುದೋ ಒಂದು ಟ್ರೆಂಡನ್ನು ಹರಿಬಿಟ್ರೆ ಎಲ್ಲರೂ ಕೂಡ ಅದನ್ನೇ ಫಾಲೋ ಮಾಡೋದು. ಅಲ್ಲಿ ಸ್ವಲ್ಪ ದುಡ್ಡು ಆಗ್ತದೆ, ಮತ್ತೆ ಆಡಳಿತ ಪಕ್ಷವನ್ನು ಸ್ವಲ್ಪ ಪ್ರಚಾರ ಆಗುತ್ತೆ. ಇದರ ಜೊತೆಗೆ ಖಾಲಿ ಕಾರ್ಪೊರೇಟ್ ದುಡ್ಡು ಹಾಕಿದ್ದು ಮಾತ್ರ ಅಲ್ಲ, ಕಾರ್ಪೊರೇಟ್ ಯಾಕೆ ದುಡ್ಡು ಹಾಕ್ತದೆ ಮಾಧ್ಯಮಕ್ಕೆ ಅಂತ ಹೇಳಿದ್ರೆ, ಅವರಿಗೆ ಸರ್ಕಾರದಿಂದ ತುಂಬಾ ಕೆಲಸಗಳಾಗಬೇಕಾಗ್ತದೆ. ಸೊ ಆ ಕೆಲಸಗಳಾಗಬೇಕು ಅಂತ ಹೇಳಿದ್ರೆ ಸರ್ಕಾರದ ಮುಖವಾಣಿ ತರ ಇವರು ಕೆಲಸ ಮಾಡಬೇಕಾಗ್ತದೆ. ಸೊ ಹಿಂದೆ DD ಒಂದಿತ್ತು, ಅದನ್ನು ಸರ್ಕಾರ ಕಂಟ್ರೋಲ್ ಮಾಡಿ ಸರ್ಕಾರದ ಮುಖವಾಣಿ ತರ ಕೆಲಸ ಮಾಡ್ತಾ ಇತ್ತು. ಇವತ್ತು ಇಷ್ಟೆಲ್ಲ ಪ್ರೈವೇಟ್ ಚಾನೆಲ್ಗಳು ಇದ್ರು ನಮಗೊಂದು 10-5% ಕೂಡ
ಒಂದು ಆಡಳಿತದಲ್ಲಿರುವ ಸರ್ಕಾರವನ್ನು ವಿಮರ್ಶೆ ಮಾಡೋ ಚಾನೆಲ್ಗಳು ಸಿಗ್ತಾ ಇಲ್ಲ ನಮಗೆ. ಎಕ್ಸಾಕ್ಟ್ಲಿ ಇಷ್ಟು ಖಾಸಗಿ ಸುದ್ದಿ ವಾಹಿನಿಗಳಿದ್ರೂ ಕೂಡ ಅಥವಾ ಪತ್ರಿಕೆಗಳಿದ್ರೂ ಕೂಡ ಜನರ ನೆಲೆಯಲ್ಲಿ ನಿಂತು ಪ್ರಜಾಪ್ರಭುತ್ವವನ್ನು ವಿಮರ್ಶೆ ಮಾಡುವಂಥದ್ದು ಅಥವಾ ಸರ್ಕಾರವನ್ನು ವಿಮರ್ಶೆ ಮಾಡುವಂಥದ್ದು ಮಾಡ್ತಾ ಇಲ್ಲ. ಹೌದು, ಒಂದು ಕಾರ್ಪೊರೇಟ್ ಆಯ್ತು, ಅದರ ಜೊತೆಗೆ ಸರ್ಕಾರ ಕೂಡ ಇದೆಲ್ಲ. ಇದೇ ಬಿಜೆಪಿ ಸರ್ಕಾರ ಇವತ್ತು ಆಡಳಿತ ನಡೆಸುವ ಹೊತ್ತಿಗೆ ಯಾರೆಲ್ಲ ಒಂದು ವಸ್ತುನಿಷ್ಠ ವಿಮರ್ಶೆ ಮಾಡ್ತಾ ಅವ್ರನ್ನೆಲ್ಲ ಒಂದಲ್ಲ ಒಂದು ರೀತಿ ಅವರ ಮೇಲೆ ರೈಡ್ ಮಾಡೋದು, ಅವ್ರ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡೋದು, ಸೊ ಬೇರೆ ಬೇರೆ ಕೇಸ್ ಹಾಕೋದು, ಹರಾಜ್ ಮಾಡೋದು, ಅದನ್ನು ಮಾಡ್ತಾನೆ ಇದ್ದಾರೆ. ಇತ್ತೀಚೆಗೆ ಎರಡು ಸೋಷಿಯಲ್ ಮೀಡಿಯಾ, ಮೇನ್ ಸ್ಟ್ರೀಮ್ ಮೀಡಿಯಾ ಅಲ್ಲ, ನ್ಯೂಸ್ ಲಾಂಡ್ರಿ ಮತ್ತೊಂದು ಯಾವುದೋ ಒಂದು ಕ್ಲಿಕ್, ಆ ಎರಡರ ಮೇಲೆ ಇದು ಇನ್ಕಮ್ ಟ್ಯಾಕ್ಸ್ ರೈಡ್ ಆಯಿತು. ಆ ಇನ್ಕಮ್ ಟ್ಯಾಕ್ಸ್ ರೈಡ್ ಬಗ್ಗೆ ಇತ್ತೀಚೆಗೆ ಹಿಂದೂ ಪೇಪರ್ ಒಂದು ಆರ್ಟಿಕಲ್ ಇತ್ತು. ಅಂದರೆ ಎಷ್ಟು ಕೆಟ್ಟದಾಗಿ ಅಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಏನೂ ಫಾಲೋ ಮಾಡದೆ ಏನೋ ದೊಡ್ಡ ಕಳ್ಳತನ ಆಗಿದೆ, ಅವನು ಹಿಡಿಲಿಕ್ಕೆ ಹೋದ ಪೊಲೀಸ್ ಥರ ಇನ್ಕಮ್ ಟ್ಯಾಕ್ಸ್ ರೈಡ್ ಮಾಡಿದ್ದಾರೆ. ಸೊ ಹೀಗಾಗಿ ಏನಾಗಿದೆ, ಸರ್ಕಾರ ಕೂಡ ಮೀಡಿಯಮ್ಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿಕ್ಕೆ, ಹಿಡಿತದಲ್ಲ ಯಾರು ಅವರ ವಿರುದ್ಧ ಮಾತಾಡ್ತಾರೆ ಅವರೆಲ್ಲ ಅದನ್ನ ಇಟ್ಟುಕೊಳ್ತಾರೆ. ಹಾಗಾಗಿ ಏನಾಗಿದೆ ಅಂತ ಹೇಳಿದ್ರೆ ಹೊತ್ತು ನಾನು ಹೇಳಿದಲ್ಲ, ಇದು ಸಹಜ. ಎಲ್ಲ ದೇಶಗಳಿಗೆ ಎಲ್ಲ ಜನರಿಗೆ ಏನಿರ್ತಾರೆ, ನಮ್ಮವರು ದೊಡ್ಡವರಾಗಬೇಕು. ಈಗ ಒಲಿಂಪಿಕ್ ಆಟ ನಡೀತಾ ಇದ್ರೆ ನಮಗೆಲ್ಲ ಏನಿರ್ತದೆ ಅಂತ ಹೇಳಿದ್ರೆ, ನಮ್ಮ ದೇಶದವರು ಜಾಸ್ತಿ ಗೆಲ್ಲಬೇಕು, ಗೋಲ್ಡ್ ಪದಕ ತರಬೇಕು ಅಂತ ಇರ್ತದೆ. ಬಟ್ ಪದಕ ತರಬೇಕಾದ್ರೆ ತಯಾರಿ ಬೇಕಲ್ವಾ? ಅಲ್ಲಿ ನಿಜವಾಗಿ ನಿಮಗೆ ಪದಕನೇ ಸಿಕ್ಕಿರೋದಿಲ್ಲ, ಒಂದೆರಡು ಬಿಟ್ರೆ ಪದಕ ಇಲ್ಲ. ಸೊ ಆಗ ಮೀಡಿಯಾ ಇಲ್ಲ, ನಮಗೆ ಸುಮಾರು ಒಂದು 40-50 ಪದಕ ಸಿಕ್ಕಿದೆ ಅಂತ ಹೇಳಿದ್ರೆ ಏನಾಗ್ತದೆ? ಮೀಡಿಯಾದಲ್ಲಿ ಸುಮ್ಮನೆ ಸುದ್ದಿ ಹಬ್ಬಿಸೋದು, ಒಲಿಂಪಿಕ್ ಮುಗಿಯಿತು, ಇವತ್ತು ಭಾರತಕ್ಕೆ 50 ಪದಕ ಸಿಕ್ಕಿದೆ. ಇವತ್ತು ನಮ್ಮ ಮಾಧ್ಯಮಗಳು ಏನು ನಮ್ಮ ಸರ್ಕಾರವನ್ನೋ ಅಥವಾ ನಮ್ಮ ವಿದೇಶಕ್ಕೆ ಹೋಗಿ ಬಂದಿರುವಂತ ನಮ್ಮ ದೇಶದ ಮುಖ್ಯಸ್ಥರನ್ನು ವರ್ಣಿಸುವ ರೀತಿಯಲ್ಲಿ ಇದು ಅದೇ ರೀತಿ ಅಲ್ವಾ? ಆ ರೀತಿ ಅಂದ್ರೆ ಏನಾಗ್ಬೋದು ಅಂತ ನೀವು ಕೇಳುವಂತದ್ದು. ಈಗ ಒಲಿಂಪಿಕ್ ಮುಗಿಸಿ ಬಂದ ನಂತರ ಇಲ್ಲ ನಮಗೆ 20 ಸಿಕ್ಕಿತ್ತು 30 ಸಿಕ್ಕಿತ್ತು ಪದಕ ಅಂತ ಹೇಳಿಕೊಂಡ್ರೆ ಏನಾಗ್ಬೋದು? ನಿಮಗೆ ಜನರಿಗೆ ಪಾಪ ಈಗ ನಮ್ಮಲ್ಲಿ ಏನಾಗ್ತದೆ, ತುಂಬಾ ಜನರು ಇದ್ರ ಬಗ್ಗೆ ಯಾರು ತಲೆಬಿಸಿ ಮಾಡ್ಕೊಳ್ಳೋದು. ಯಾಕೆಂದ್ರೆ ಅವರಿಗೆ 325 ದಿನ ಅವ್ರ ಊಟದ್ದೇ ಸಮಸ್ಯೆ ಆಗಿರ್ತದೆ. ಬಹುಪಾಲು ಜನರ ಸಮಸ್ಯೆ 90% ಜನರಿಗೆ ಊಟದ್ದೇ. ಕೊರೋನಾ ಬಂದ ನಂತರ ಕೇಳೋದು ಇನ್ನೊಂದು 70% ಅಂದ್ರೆ ಈಗ 90% ಜನರು 3 ಹೊತ್ತಿನ ಊಟಕ್ಕೆ ಪರದಾಡ್ತಾ ಇದ್ದಾರೆ. ಈಗ ಮಾತುಕತೆಯಲ್ಲಿ ಇನ್ನೊಂದು 3-4 ನಿಮಿಷ ಮಾತ್ರ ಇರುವಂತದ್ದು. ಪರ್ಟಿಕ್ಯುಲರ್ ನಮ್ದು ಸೋಷಿಯಲ್ ಮೀಡಿಯಾದ್ದು ನಮ್ಮ ಈ ಬಾರಿ ಯಾಕಂದ್ರೆ ಮೋದಿಯವರ ವಿದೇಶ ಈ ಒಂದು ಅಮೆರಿಕ ಭೇಟಿಯ ನಂತರ ಸಂದರ್ಭ ಸೋಷಿಯಲ್ ಮೀಡಿಯಾಗಳ ವರ್ತನೆ ಬಗ್ಗೆ ಏನ್ ಹೇಳ್ತೀರಿ ನೀವು? ಅಲ್ಲ, ಸೋಷಿಯಲ್ ಮೀಡಿಯಾ ನೋಡಿ, ಆಕ್ಚುಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗ 90% ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಅದನ್ನು ಗೋಧಿ ಮೀಡಿಯಾ ಅಂತ ಹೇಳ್ತಾರೆ ಅವರು. ಸೊ ಅದೆಲ್ಲ ಒಂದು ಸರ್ಕಾರವನ್ನು ಓಲೈಸುವ ಕೆಲಸ ಮಾಡೋದ್ರಿಂದ ಸರ್ಕಾರದ ನೀತಿಯನ್ನು ವಿಮರ್ಶೆ ಮಾಡೋ ಒಂದು ನಮಗೆ ಮೀಡಿಯಾನೇ ಇಲ್ಲದಾಗಿದೆ. ನಮಗೆ ಒಂದು 10% ಮೀಡಿಯಾ ಸಿಗ್ಬೋದು. ಅಂತ ಸಂದರ್ಭದಲ್ಲಿ ನಿಮಗೆ ಒಂದು ಕ್ರಿಟಿಕಲ್ ಆದ ಇನ್ಪುಟ್ ಸಿಗ್ತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿ ಸೋಷಿಯಲ್ ಮೀಡಿಯಾ ಎಲ್ಲವೂ ಅದರಲ್ಲಿ ಇರೋದೆಲ್ಲ ಒಳ್ಳೇದು ಅಂತಲ್ಲ. ಆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈಗ ಅಂದ್ರೆ ಬಹುಪರ ಹೇಳೋ ಮೀಡಿಯಾಗಳಿವೆ, ಫೇಕ್ ನ್ಯೂಸ್ಗಳನ್ನು ಹಬ್ಬಿಸೋ ಮೀಡಿಯಾಗಳಿವೆ, ಅಂದ್ರೆ ಸಾಕಷ್ಟು ನೆಗೆಟಿವ್ ಆಲೋಚನೆಗಳನ್ನು ಹಬ್ಬಿಸೋ ಮೀಡಿಯಾಗಳಿವೆ. ಅದ್ರ ಜೊತೆಗೆ ಅದರಲ್ಲಿ ಅಂದ್ರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾ ಕಂಪೇರ್ ಮಾಡಿದರೆ ತುಂಬಾ ಸಂಖ್ಯೆಯಲ್ಲಿ ಜೆನ್ವಿನ್ ಅಂದ್ರೆ ಸೋಷಿಯಲ್ ಕನ್ಸರ್ನ್ ಇಂದ ಕೆಲಸ ಮಾಡೋ ಮೀಡಿಯಾಗಳಿವೆ. ತುಂಬಾ ಜನರು ಏನಾಗಿದೆ ಅಂತ ಹೇಳಿದ್ರೆ, ನಾನು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ತುಂಬಾ ಒಳ್ಳೆ ರಿಪೋರ್ಟರ್ಸ್ ಆಗಿದ್ದವರು ಅವರು ಈಗ ಅದನ್ನೆಲ್ಲ ಬಿಟ್ಟು ಸ್ವಂತ ಮೀಡಿಯಾ ಶುರು ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾಗಳನ್ನು. ಯಾಕೆ ಶುರು ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವ್ರಿಗೆ ಏನು ಹೇಳಬೇಕೋ ಅದನ್ನ ಅಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೊ ಅಂತವರೆಲ್ಲ ಇವತ್ತು ನೋಡಿ, ಕೊರೋನಾ ಸಂದರ್ಭದಲ್ಲಿ ನಡೆದ ಗಂಗಾ ನದಿಯ ತೇಲುವ ಹೆಣಗಳ ಬಗ್ಗೆ ಯಾರು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಂದಿಲ್ಲ. ಮತ್ತೆ ಈ ಫೇಕ್ ರೆಕಾರ್ಡ್ ಬಗ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾ ಅದೆಲ್ಲ ಅಲ್ಲಿಂದ ಬಂದ ನಂತರ ಬಂತು. ಪೆಗಾಸಸ್ ಬಗ್ಗೆ ಕೂಡ ಮೇನ್ ಸ್ಟ್ರೀಮ್ ವೈರ್ ಅದನ್ನು ಮುಂಚೂಣಿಗೆ ತಂದದ್ದು. ಅಂದ್ರೆ ಎಷ್ಟೆಲ್ಲ ಇಡೀ ದೇಶದ ಪ್ರಜಾಪ್ರಭುತ್ವಕ್ಕೆ ಬಹುಮುಖ್ಯವಾದ ಅಂಶಗಳನ್ನೆಲ್ಲ ಮುಂಚೂಣಿಗೆ ತಂದದ್ದು ಇವತ್ತು ಸೋಷಿಯಲ್ ಮೀಡಿಯಾಗಳು. ಇವರು ಅಲ್ಲಿಂದ ಈಗ ಪೇಪರ್ಗಳಾಗ್ಲಿ ಮೀಡಿಯಾಗಳ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅವರನ್ನು ಕೋಟ್ ಮಾಡಿಕೊಂಡು ಈಗ ಹೋಗ್ತೇವೆ. ಅಂದ್ರೆ ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರು. ಹಾಗಾಗಿ ಅವರೆಲ್ಲರೂ ಜನೇನು ಅವರೆಲ್ಲರೂ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತಲ್ಲ. ಅಂದ್ರೆ ಇಲ್ಲಿ ಬಹುಶಃ ನೀವು ಹೇಳುವ ನಿಮ್ಮ ಮಾತಿನ ಒಂದು ಆಶಯದ ಪ್ರಕಾರ ಕೂಡ ಲೋ ಡೆಮೋಕ್ರೆಟಿಕ್ ಸ್ಪಿರಿಟ್ ಅನ್ನು ಎತ್ತಿ ಹಿಡಿಯುವಂತ ಒಂದು ಕೆಲಸವನ್ನು ಒಂದಷ್ಟು ಸೋಷಿಯಲ್ ಮೀಡಿಯಾಗಳು ಮಾಡ್ತಾ 100% ಮಾಡ್ತಾ ಇದ್ದಾವೆ. ಅದಕ್ಕೋಸ್ಕರ ಈಗ ಈ ಸರ್ಕಾರ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಒಂದು ಕಾಯ್ದೆ ತರಲಿಕ್ಕೆ ಹೊರಟಿದಲ್ವಾ. ಸೊ ಅದು ಬರದಿದ್ರೆ ಏನೋ ನಮ್ಮಲ್ಲಿ ಅಲ್ಪ ಸ್ವಲ್ಪ ಡೆಮೋಕ್ರಸಿ ಉಳಿಬಹುದು. ಒಂದು ವೇಳೆ ಆ ಕಾಯ್ದೆ ಪಾಸ್ ಆಗಿ ಅದರ ಮೂಲ ಕೂಡ ಇವರ ಕತ್ತು ಹೆಜಿಕ್ಲಿಕ್ಕೆ ಶುರು ಮಾಡಿದ್ರೆ ನಿಮಗೇನು ಎಲ್ಲರೂ ಭಜನೆ ಮಾಡುವವರೇ. ಸೊ ಹೀಗಾದ್ರೆ ಡೆಮೋಕ್ರಸಿ ಸಸ್ಟೈನ್ ಆಗುದಿಲ್ಲ. ಇಲ್ಲಿ ಪಕ್ಷ ಮುಖ್ಯ ಅಲ್ಲ, ಇರ್ತಾರೆ, ನಾಳೆ ಯಾರು ಬರ್ತಾರೆ ಯಾರಿಗ್ ಗೊತ್ತು.
ಮತ್ತೆ ಇವರು ಆಲೋಚನೆ ಮಾಡಬೇಕು, ಇವತ್ತು ಅಧಿಕಾರದಲ್ಲಿರುವ ಆಲೋಚನೆ ಮಾಡಬೇಕು, ಇವರು ಯಾವ ದಾರಿಯಲ್ಲಿ ಆಡಳಿತ ನಡೆಸ್ತಾ ಇದ್ದಾರ. ಇದೇ ನಾಳೆ ಈಗ ನಮ್ಮ ಪ್ರಧಾನಿಯವರು ಇಮ್ರಾನ್ ಖಾನ್ಗೆ ಒಳ್ಳೆ ಉತ್ತರ ಕೊಟ್ಟರು, ನೀವು ಟೆರರಿಸಮ್ ಅನ್ನು ಬೆಳೆಸಿದ್ರೆ ನೀವು ಟೆರರಿಸಮ್ನ ಬಲಿಪಶುಗಳಾಗ್ತೀರಿ ಅಂತ. ನೀವು ಭಯೋತ್ಪಾದನೆಯನ್ನು ಬೆಳೆಸಿದ್ದರಿಂದ ನೀವು ಭಯೋತ್ಪಾದನೆ ಬಲಿಪಶು ಆಗ್ತೀರಿ ಅಂತ. ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿದ್ರೆ ನಮಗೂ ಒಂದು ಅಪ್ಲೈ ಆಗ್ತದೆ. ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಇವತ್ತಿನ ಸರ್ಕಾರ ಹೇಗೆ ಆಡಳಿತ ನಡೆಸ್ತಾ ಇದೆ, ನ್ಯಾಯಾಂಗವನ್ನು ಹೇಗೆ ನೋಡ್ತಾ ಇದೆ, ಮಾಧ್ಯಮವನ್ನು ಹೇಗೆ ನೋಡ್ತಾ ಇದೆ. ಸೊ ಇದನ್ನು ನಾವು ಏನಾಗ್ತದೆ, ಮುಂದೆ ಯಾರೋ ಬರ್ತಾರೆ ಅಂತ ಇಟ್ಕೊಳ್ಳಿ, ಇವರೇನು ಪರ್ಮನೆಂಟ್ ಅಲ್ಲ, ಅವರು ಇದೇ ರೀತಿ ಮಾಡಿದ್ರೆ ಏನಾಗ್ತದೆ. ಇವತ್ತು ಇವರು ಯಾರನ್ನು ಇಡಿ ರೈಡ್, ಇನ್ಕಮ್ ಟ್ಯಾಕ್ಸ್ ರೈಡ್ ಎಲ್ಲ ಅಪೋಸಿಷನ್ ಪಕ್ಷದ ಮೇಲೆ ಆಗ್ತಾ ಇದೆ, ಮತ್ತೆ ಇವ್ರನ್ನ ಕಮೆಂಟ್ ಮಾಡೋರ ಮೇಲೆ ನಡೀತಾ ಇದೆ. ನಾಳೆ ಬಂದವರು ಇವರ ಮೇಲೆ ಇದೇ ರೀತಿ ಮಾಡಿದರೆ, ಸೊ ಅಂದ್ರೆ ನಮ್ಮ ಡೆಮೋಕ್ರಸಿ ಒಂಥರ ಟಿಟ್ ಫಾರ್ ಟ್ಯಾಟ್ ತರ ನಡೀತಾ ಹೋಗ್ಬೋದು. ಸೊ ದಟ್ಸ್ ಅ ಡೇಂಜರ್. ಇವರಾಗೆ ಮುಗಿಯುವಂಥದ್ದಲ್ಲ, ಮುಂದಿನವ್ರು ಏನ್ ಮಾಡ್ತಾರೆ ಅಂತ ಹೇಳೋ ಒಂದು ಡೇಂಜರ್ ಕೂಡ ಇದೆ. ಹಾಗಾಗಿ ಈಗಿನ ಪಕ್ಷಕ್ಕೆ ದೊಡ್ಡ ಜವಾಬ್ದಾರಿ ಇದೆ. ಡೆಮೋಕ್ರಸಿಯ ಒಂದು ಗುಣಮಟ್ಟ ಇಂಪ್ರೂವ್ ಮಾಡಬೇಕಾದ್ರೆ ದರ್ ಶುಡ್ ಬಿ ಸ್ಟ್ರಾಂಗ್ ಮೀಡಿಯಾ, ಜಸ್ಟ್ ಜುಡಿಷಿಯರಿ ಬೇಕು, ವೆರಿ ಇಂಪಾರ್ಟೆಂಟ್. ಹೇಗೋ ಅಮೆರಿಕದ ಉಪಾಧ್ಯಕ್ಷರು ಪಾಠ ಮಾಡಿದ್ದಾರೆ, ಸ್ವಲ್ಪ ಆದರೂ ಅದನ್ನು ಜಾರಿಯಲ್ಲಿ ಇಟ್ಟುಕೊಂಡ್ರೆ ನಮ್ಮ ಮಾಧ್ಯಮಗಳು, ನಮ್ಮ ಶಿಕ್ಷಣ ಸಂಸ್ಥೆಗಳು, ನಮ್ಮ ನ್ಯಾಯಾಂಗ ವ್ಯವಸ್ಥೆ, ಆಡಳಿತದ ಈ ಥರ ಎಲ್ಲ ಟೋಟಲ್ ಬ್ಯೂರೋಕ್ರಸಿಯನ್ನು ಕೂಡ ಒಂದಷ್ಟು ಮತ್ತು ನಾಗರಿಕ ಸಮಾಜದ ಹೋರಾಟಗಳು, ಅದರ ಬಗ್ಗೆ ಎಲ್ಲ ಒಂದಷ್ಟು ಗೌರವ ಇಟ್ಟುಕೊಂಡು ಅವರ ಎಲ್ಲರ ಮಾತುಗಳನ್ನು ಆಲಿಸುವಂತ ಕಿವಿ. ಹೌದು, ಅದು ವೆರಿ ಇಂಪಾರ್ಟೆಂಟ್. ಅದಕ್ಕೆ ಮಹತ್ವ ಕೊಡ್ಬೇಕಾಗ್ತದೆ. ನಮ್ಮಲ್ಲಿ ಸಮಸ್ಯೆ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು, ಅದನ್ನು ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ ನಾವು ಹೋದ್ದೇ ದಾರಿ ಅಂತ ಆದ್ರೆ ಒಂದೇ ದಾರಿ, ಮತ್ತೆ ನಾವು ನಮ್ಮದೇ ಸೋಷಿಯಲ್ ಮೀಡಿಯಾ ಇದೆ, ನಾವು ಅದರಲ್ಲಿ ನಮ್ಮನ್ನು ವೈಭವೀಕರಿಸಿಕೊಳ್ಳುತ್ತೇವೆ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪೋಸ್ ಮಾಡೋರು ಇರ್ತಾರೆ. ಯಾವುದಕ್ಕೊಂದು ಎಂಡ್ ಇರ್ತದೆ, ಅದು ಪರ್ಮನೆಂಟ್ ಅಲ್ಲ ಅದು. ಯಾಕಂದ್ರೆ ನಾವು ನೋಡಿದೆವು ಒಂದು ಬಾರಿ ಮನ್ ಕಿ ಬಾತ್ ಭಯಂಕರ ಭಾರಿ ಸದ್ದುಗದ್ದಲ ಮಾಡಿತ್ತು. ಯಾವಾಗ ಜನ ವಿಮರ್ಶೆ ಮಾಡ್ಲಿಕ್ಕೆ ಆರಂಭವಾಯ್ತು, ಜನರಿಗೆ ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳುವಾಗ ಟೀಕೆಯನ್ನು ಅಥವಾ ಕಮೆಂಟ್ ಮಾಡ್ಲಿಕ್ಕೆ ಆರಂಭಿಸಿದ್ರು ಲೈಕ್ಗಿಂತ ಜಾಸ್ತಿ ಡಿಸ್ಲೈಕ್ಗಳು. ಸೊ ಹಾಗಾಗಿ ನೀವು ಹೇಳಿದಾಗೆ ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು, ಅರ್ಥ ಮಾಡಿಕೊಳ್ಳಿಕ್ಕೆ ಅಂತ ಒಂದು ಹೃದಯ ಮತ್ತು ಮುತ್ಸದ್ದಿತನ ಬೇಕು. ಎಸ್ ಸರ್, ನಾನು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಈ ಬಾರಿಯ ಪ್ರಧಾನಿ ಮೋದಿಯವರ ಅಮೆರಿಕ ಪ್ರವಾಸ ಕೇವಲ ನಮ್ಮ ಮಾಧ್ಯಮಗಳು ತೋರಿಸ್ತಾ ಇರುವಂಥ ವೈಭವ ಅಥವಾ ಅಲಂಕಾರ ಅಷ್ಟಕ್ಕೆ ಮಾತ್ರ ಅದು ಸೀಮಿತ ಅಲ್ಲ ಅನ್ನೋದು ಏನು ಈ ಮಾತುಕತೆಯ ಮೇಜರ್ ಫೋಕಸ್. ನಿಜವಾಗಿ ಮಾತುಕತೆಯಲ್ಲಿ, ವಿದೇಶ ಪ್ರಯಾಣದ ಮಾತುಕತೆಯಲ್ಲಿ ಏನೆಲ್ಲ ಮಾತುಕತೆಯ ಅಜೆಂಡಗಳು, ಉದ್ದೇಶಗಳು ಇತ್ತು, ಅದು ಏನಾಯಿತು, ಔಟ್ಕಮ್ ಏನಾಯಿತು, ಅಲ್ಲಿ ಯಾವ ರೀತಿಯ ಪ್ರತಿಸ್ಪಂದನೆ ಸಿಕ್ಕಿತ್ತು, ಇವೆಲ್ಲವನ್ನು ನಾವು ಸ್ವಯಂ ವಿಮರ್ಶೆ ಮಾಡಿಕೊಂಡು ನೋಡಿಕೊಳ್ಳಬೇಕಾದ ವಿಚಾರ ಮತ್ತು ಆ ಮೂಲಕ ನಾವು ನಮ್ಮ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಾದ ವಿಚಾರ ಅನ್ನುವಂಥ ನೆಲೆಯ ಒಂದು ಮಾತುಕತೆ. ಈ ಮಾತುಕತೆಯಲ್ಲಿ ಭಾಗಿಯಾಗಿ ತುಂಬ ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡಂಥ ಹಿರಿಯ ವಿದ್ವಾಂಸರಾಗಿರುವಂಥ ಡಾಕ್ಟರ್ ಚಂದ್ರ ಪೂಜಾರಿ ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ಈ ಒಂದು ಮಾತುಕತೆಯನ್ನು ನಾನಿಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.